ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೆ ಸಮೂಹ ಸಂಪನ್ಮೂಲ ಕೇಂದ್ರ ಪಿಲಾರ್ನ ಸಹಭಾಗಿತ್ವದಲ್ಲಿ ಈ ಭಾಗದ ಸುಮಾರು 6 ಶಾಲೆಗಳ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ FLN ವಿದ್ಯಾರ್ಥಿಗಳಿಗೆ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ನಮ್ಮ ಶಾಲೆಯ SDMCಯ ಅಧ್ಯಕ್ಷರು ಹಸೀನಾ ಮೇಡಮ್ ಅವರು ವಿನಂತಿಸಿದರು. ತಾವು ದಯವಿಟ್ಟು ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆಯೇ ಸೋಮೇಶ್ವರ ಪುರಸಭೆಯ ಗೌರವಾನ್ವಿತ ಕೌನ್ಸಿಲರ್ ಆಗಿರುವಂಥ ಶ್ರೀ ಅಬ್ದುಲ್ ಸಲಾಂ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಗಳು ನಮ್ಮ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಶ್ರೀ ಮತ್ತಳಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ಈ ಭಾಗದ ಸಮಾಜ ಸೇವಕರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಸದಾ ಇದು ಯಶಸ್ಸಿಗೆ ಕೈಜೋಡಿಸಿರುವಂಥ ರಹೀಂ ಉಚ್ಚಿಲ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಶಿಕ್ಷಕರ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಶ್ರೀಯುತ ಉದಯಶಂಕರ್ ಸರ್ ಅವರು ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಶಿಕ್ಷಕರ ಸೇವಾ ಪ್ರತಿಷ್ಠಾನದ ಉಪಾಧ್ಯಕ್ಷರು ರವಿಕಾಲ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ BRP ಮಂಗಳೂರು ಇಲ್ಲ BRP ಆಗಿರುವಂಥ ಶ್ರೀಮತಿ ಸವಿತಾ ಮೇಡಮ್ ಅವರು ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಸ್ವಾಗತಿಸಿದೆ. ಪಿಲಾರ್ ಕ್ಲಸ್ಟರ್ನ CRP ಅವರು ಶ್ರೀಮತಿ ಗೀತಾ ಶೆಟ್ಟಿ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದೆ. ಶಿಕ್ಷಕರ ಸೇವಾ ಪ್ರತಿಷ್ಠಾನದ ಖಜಾಂಚಿ ಅವರು ಶ್ರೀಯುತ ನಾರಾಯಣ ನಾಯ್ಕ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರತಿನಿಧಿಯಾಗಿರುವಂಥ ವಸಂತರೈ BK ಸರ್ ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಪ್ರಭಾರವಾಗಿ ಈ ದಿವಸ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವವರು ಶ್ರೀಮತಿ ಸಂಧ್ಯಾ ಮೇಡಮ್ ಅವರು, ತಾವು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಬಂದಿರುವಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳನ್ನು, ಬೇರೆ ಬೇರೆ ಶಾಲೆಯಿಂದ ಬಂದಿರುವಂಥ ಮುಖ್ಯೋಪಾಧ್ಯಾಯರುಗಳು, ವಿದ್ಯಾರ್ಥಿಗಳು, ಎಲ್ಲ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ, ನಮ್ಮ ಶಾಲೆಯ ಶಿಕ್ಷಕ ಬಂಧುಗಳೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಾಧಾರಗಳಿಂದ ಸ್ವಾಗತವನ್ನು ಕೋರುತ್ತಾ ಈಗ ಪ್ರಾರ್ಥನೆಯೊಂದಿಗೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ. ಪ್ರಾರ್ಥನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ವಂದನೆ ಸಲ್ಲಿಸಿಕೊಂಡು ದಯವಿಟ್ಟು ಎಲ್ಲ ಮಕ್ಕಳು ಕೂಡ ವೇದಿಕೆ ಭಾಗದ ಕೂರುಗಳಲ್ಲಿ ನಮ್ಮ ವಾಲಂಟಿಯರ್ಸ್ ಮಕ್ಕಳು ಕೂಡ ಬಂದಿರುವಂತಹ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಪ್ರಭಾರವಾಗಿ ಮುಖ್ಯೋಪಾಧ್ಯಾಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಸಂಧ್ಯಾ ಮೇಡಮ್ ಅವರು ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ನಮ್ಮ ಮುಖ್ಯೋಪಾಧ್ಯಾಯರು ಬರಬೇಕಿತ್ತು, ಅನಾರೋಗ್ಯದ ಕಾರಣದಿಂದ ಒಂದು ವಾರದಿಂದ ಅವರು ಉಪಸ್ಥಿತಿರಲಿಕ್ಕೆ ಆಗುವುದಿಲ್ಲ. ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಇದರ ಸಂಪೂರ್ಣ ರೂಪುರೇಷೆಯನ್ನು ಹಾಕಿಕೊಟ್ಟವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಅವರ ಪರವಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಸಂಧ್ಯಾ ಮೇಡಮ್ ಅವರು ಸ್ವಾಗತಿಸಬೇಕು ವಿನಂತಿಸಿದ್ದೇನೆ. ಎಲ್ಲರಿಗೂ ಮುಂಜಾನೆಯ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ಶ್ರೀಮತಿ ಹಸೀನಾ ಅಧ್ಯಕ್ಷರು SDMC PM ಶ್ರೀ ಉಚ್ಚಿಲಗುಡ್ಡೆ ಇವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೌನ್ಸಿಲರ್ ಸೋಮೇಶ್ವರ ಪುರಸಭೆಯ ಶ್ರೀ ಅಬ್ದುಲ್ ಸಲಾಂ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅಧಿಕಾರಿಗಳು ಸೋಮೇಶ್ವರ ಪುರಸಭೆ ಇಲ್ಲಿನ ಶ್ರೀ ಮತ್ತಳಿ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ರಹೀಂ ಉಚ್ಚಿಲ ಸಮಾಜ ಸೇವಕರು ಇವರಿಗೂ ನಾವು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಶ್ರೀಮತಿ ಸವಿತಾ BRP ಇಲ್ಲಿ ಮಂಗಳೂರು ದಕ್ಷಿಣ ಇಲ್ಲಿನ ಶ್ರೀಮತಿ ಸವಿತಾ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಶ್ರೀಮತಿ ಗೀತಾ ಶೆಟ್ಟಿ CRP ಪಿಲಾರ್ ಕ್ಲಸ್ಟರ್ ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಶ್ರೀಮತಿ ರವಿಕಲಾ ಅಧ್ಯಕ್ಷರು ಶಿಕ್ಷಕರ ಸೇವಾ ಪ್ರತಿಷ್ಠಾನ ಇವರು ಕೂಡ ನಮ್ಮ ಈ ಸಭೆಗೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಉದಯ ಶಂಕರ್ ಕಾರ್ಯದರ್ಶಿ ಶಿಕ್ಷಕರ ಸೇವಾ ಪ್ರತಿಷ್ಠಾನ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಶಿಕ್ಷಕರ ಸೇವಾ ಪ್ರತಿಷ್ಠಾನದ ಖಜಾಂಚಿಯಾಗಿರುವ ಶ್ರೀ ನಾರಾಯಣ್ ನಾಯ್ಕ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ವಸಂತ ರೈ ಸರ್ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಎಲ್ಲ ಶಾಲೆಯಿಂದ ಆಗಮಿಸಿರುವಂತಹ ಎಲ್ಲ ಶಿಕ್ಷಕರಿಗೂ ಅದೇ ರೀತಿ ತೀರ್ಪುಗಾರರಿಗೂ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಡುಗೆ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ನಮ್ಮ ಎಲ್ಲ ಸಹ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ನಮ್ಮ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುತ್ತಿದ್ದಾರೆ. ಇವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಸ್ವಾಗತವನ್ನು ಬಯಸಿದ್ದೇವೆ. ಈ ದಿವಸದ ಕಾರ್ಯಕ್ರಮದಲ್ಲಿ ನಮಗೆ ಹೊಸಗುರು ಮಾಧ್ಯಮದ ಬಂಧುಗಳು ಕೂಡ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದಕ್ಕೆ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಬೇರೆ ಬೇರೆ ಶಾಲೆಯಿಂದ ಬಂದಿರುವಂಥ ಮಕ್ಕಳ ಪೋಷಕರು ಇದ್ದೀರಿ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಕೋರುತ್ತಾ, ಕಲಿಕಾ ಹಬ್ಬ ಯಾಕೆ ಆಚರಣೆ ಮಾಡ್ತಿದ್ದೆ, ಬಹುಶಃ ಇದರ ಉದ್ದೇಶವೇನು, ಕೋವಿಡ್ ನಂತರ ಮಕ್ಕಳ ಕಲಿಕೆಯಲ್ಲಿ ಸ್ವಲ್ಪ ಉತ್ತೇಜನ ನೀಡಬೇಕು, ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳಿರ್ಬೋದು, ಅದರ ಚಟುವಟಿಕೆಗಳಿರ್ಬೋದು, ಎಲ್ಲವನ್ನು ನಮಗೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಬಂದಿರುವಂಥ ಎಲ್ಲರಿಗೂ ಕೂಡ ವಿಶೇಷವಾದಂಥ ಒಂದು ಕಲಿಕಾ ಹಬ್ಬದ ವತಿನ ಕಿರೀಟವನ್ನು ನೀಡಲಿಕ್ಕಿದೆ. ಬಹುಶಃ ಬಾಕಿ ಕಾರ್ಯಕ್ರಮದಲ್ಲಿ ನೀಡುವಂಥ ನಾವು ಹೂವನ್ನು ನೀಡ್ತೇವೆ ಅಥವಾ ಬೇರೆ ಯಾವುದಾದ್ರೂ ಮಾಲಿನ್ಯ ಹಾಕುವಂಥ ಕ್ರಮ ಜೊತೆಗೆ ನಮ್ಮ ಈ ಕಲಿಕಾ ಹಬ್ಬದಲ್ಲಿ ನಾವು ಎಲ್ಲ ಅತಿಥಿಗಳಿಗೂ ಕೂಡ ಕಿರೀಟವನ್ನು ನೀಡುವ ಮೂಲಕ, ಪೇಪರ್ನಲ್ಲಿ ರಚಿಸಿದಂಥ ಹೂವನ್ನು ನೀಡುವ ಮೂಲಕ ನಾವು ಸ್ವಾಗತಿಸುವಂಥ ಕ್ರಮ. ನಮ್ಮೆಲ್ಲ ಶಿಕ್ಷಕರು ಈ ಒಂದು ಕಿರೀಟವನ್ನು ಎಲ್ಲ ಅತಿಥಿಗಳಿಗೆ ನೀಡುವ ಮೂಲಕ ಸ್ವಾಗತಿಸಬೇಕು ವಿನಂತಿಸಿದ್ದೇನೆ. ನೀಡುವ ಮೂಲಕ ಸ್ವಾಗತಿಸುವಂಥ ನಮ್ಮ ಶಿಕ್ಷಕ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಕಲಿಕಾ ಹಬ್ಬದ ಈ ಒಂದು ವಿಶೇಷತೆಯ ಬಗ್ಗೆ, ಧ್ಯೇಯೋದ್ದೇಶದ ಬಗ್ಗೆ ಸವಿವರದ ಮಾಹಿತಿ ನೀಡಬೇಕಂತ ಪ್ರಾಸ್ತಾವಿಕ ನುಡಿಗಳಿಗೆ ನೀಡಬೇಕಂತ ಶ್ರೀಮತಿ ಗೀತಾ ಶೆಟ್ಟಿ ಮೇಡಮ್ ವಿನಂತಿಸಿದ್ದೇನೆ. ಬಹುಶಃ ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಗೆ ನಡೀಬೇಕಾದ್ರೆ ಅದರ ಬಗ್ಗೆ ಶಾಲೆಯಲ್ಲಿ ಕಳೆದ 3-4 ದಿನಗಳಿಂದ ಈ ಕಾರ್ಯಕ್ರಮದ ರೂಪುರೇಷೆಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬೇಕಾದಂಥ ಪರಿಕರಗಳ ಜೋಡಣೆಗಳಿರ್ಬೋದು, ಎಲ್ಲವನ್ನು ಕೂಡ ನಮ್ಮೊಟ್ಟಿಗೆ ಇದು ಸಹಕರಿಸಿದವರು
ನಮ್ಮ ಮಿಲಾದ್ ಕ್ಲಸ್ಟರ್ನ CRP ಅವರು ಗೀತಾ ಮೇಡಮ್ ಅವರು ದಯವಿಟ್ಟು ತಾವು ಈ ಕಾರ್ಯಕ್ರಮದ ಧ್ಯೇಯೋದ್ದೇಶದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕೆಂದು ವಿನಂತಿಸಿದ್ದೇನೆ. ಆತ್ಮೀಯರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ SDMCಯ ಅಧ್ಯಕ್ಷರೇ, ಈ ಭಾಗದ ಕೌನ್ಸಿಲರ್ ಅವರವರೇ, ಹಾಗೆಯೇ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರಾದ ಮತ್ತಡಿ ಸರ್ ಅವರೇ, ಸಮಾಜ ಸೇವಕರಾದ ಸಲಾಂ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶಿಕ್ಷಕ ಸಂಘದ ಪದಾಧಿಕಾರಿಗಳಾಗಿರುವಂತಹ ವಸಂತ್ ಸರ್ ಅವರೇ, ಹಾಗೆಯೇ ಈ ಶಾಲೆಯ ಶಿಕ್ಷಕರು ಆಗಿರುವಂತಹ ಚಂದ್ರಶೇಖರ್ ಸರ್ ಅವರೇ, ಹಾಗೆಯೇ ಶಿಕ್ಷಕ ಪ್ರತಿಷ್ಠಾನದ ಎಲ್ಲ ಕಾರ್ಯದರ್ಶಿಯವರೇ ಹಾಗೂ ಎಲ್ಲ ಸದಸ್ಯರೇ, ನಮ್ಮ ಆತ್ಮೀಯರಾಗಿರುವಂತಹ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯವರಾದ ಶ್ರೀಮತಿ ಸವಿತಾ ಮೇಡಮ್ ರವರೇ, ಈ ಶಾಲೆಯ ಮುಖ್ಯ ಗುರುಗಳ ಪ್ರಭಾರವನ್ನು ವಹಿಸಿಕೊಂಡಿರುವಂತಹ ಸಂಧ್ಯಾ ಮೇಡಮ್ ರವರೇ, ದೈಹಿಕ ಶಿಕ್ಷಣ ಶಿಕ್ಷಕರು ಆಗಿರುವಂತಹ ಶಿಕ್ಷಕ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಮೋಹನ್ ಶಿರ್ಲಾಲ್ ಸರ್ ರವರೇ, ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿ ಶಿಕ್ಷಕರೇ, ಅಡುಗೆ ಸಿಬ್ಬಂದಿಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ, ಹಾಗೂ ವಿವಿಧ ಕ್ಲಸ್ಟರ್ಗಳಿಂದ ಆಗಮಿಸಿದಂತಹ ಎಲ್ಲ ತೀರ್ಪುಗಾರ ಶಿಕ್ಷಕರೇ, ಹಾಗೂ ನಮ್ಮ ಕ್ಲಸ್ಟರ್ನ ಅನುದಾನಿತ ಶಾಲೆಗಳಿಂದ ಆಗಮಿಸಿದಂತಹ ತೀರ್ಪುಗಾರ ಶಿಕ್ಷಕರೇ, ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಂತಹ ಎಲ್ಲ ಶಿಕ್ಷಕರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಧ್ಯೇಯೋದ್ದೇಶಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಕಲಿಕಾ ಹಬ್ಬ 2025-26 ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ, ಸಮೂಹ ಸಂಪನ್ಮೂಲ ಕೇಂದ್ರ ಪಿಲಾರು ಹಾಗೂ PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇದರ ಸಹಭಾಗಿತ್ವದಲ್ಲಿ ಇಂದು ಆಯೋಜಿಸಿರುವಂತಹ FLN ಚಟುವಟಿಕೆ ಆಧಾರಿತ ಕಲಿಕಾ ಹಬ್ಬ, ಈ ಒಂದು ಕಾರ್ಯಕ್ರಮ ಬಹಳ ಒಂದು ಮಹತ್ವವನ್ನು ಪಡೆದಿರುವಂಥದ್ದು. ಕಳೆದ 2 ವರ್ಷಗಳಿಂದ ನಾವು ಇದನ್ನ ಕ್ಲಸ್ಟರ್ ಮಟ್ಟದಲ್ಲಿ ಆಯೋಜಿಸ್ತಾ ಇದ್ದೇವೆ. ಇದರ ಧ್ಯೇಯೋದ್ದೇಶ ಏನಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೂ ಕೂಡ ಸಂತಸದಾಯಕ ಕಲಿಕೆಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಚಟುವಟಿಕೆಗಳನ್ನು ಆಯೋಜಿಸ್ತಾ ಇದೆ. ನಮ್ಮ ಘನ ಸರ್ಕಾರದ ಒಂದು ಬಹಳ ಮಹತ್ತರವಾದ ಒಂದು ಯೋಜನೆ ಇದಾಗಿದ್ದು, ಇದಕ್ಕೆ ಇಲಾಖೆಯಿಂದ ಅನುದಾನವನ್ನು ನೀಡಿ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ಕ್ಲಸ್ಟರ್ನಲ್ಲಿ 6 ಸರ್ಕಾರಿ ಶಾಲೆಗಳಿವೆ. 1ರಿಂದ 5ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ. ಪ್ರತಿಭಾ ಕಾರಂಜಿಯಲ್ಲಿ ನಾವು ಸಾಕಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ವಿದ್ಯಾರ್ಥಿಗಳು ತಮ್ಮ ಒಂದು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲಿಕ್ಕೆ ಅವರಿಗೊಂದು ವೇದಿಕೆ ಸಿಗ್ತದೆ. ಆದರೆ ಕಲಿಕೆಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಕಲಿಕಾ ಹಬ್ಬ ಎನ್ನುವಂಥದ್ದು ಒಂದು ಉತ್ತಮ ವೇದಿಕೆ. ನಾವು ಕಲೀಲಿಕ್ಕೆ ಹುಷಾರಿರುವಂತಹ ಮಕ್ಕಳಿಗೆ ಮಾತ್ರ ಇದರಲ್ಲಿ ಅವಕಾಶವನ್ನು ನೀಡುವುದಲ್ಲ, ಜೊತೆಯಲ್ಲಿ ನಾವು FLN ಅಂತ ಹೇಳುವಂಥದ್ದು ಇತ್ತೀಚೆಗೆ 2 ವರ್ಷಗಳಿಂದ ನಮ್ಮ ಸರ್ಕಾರ FLNಗೆ ತುಂಬ ಒತ್ತು ಕೊಡ್ತಾ ಇರುವಂಥದ್ದು. ಫೌಂಡೇಶನಲ್ ಲಿಟರಸಿ ಮತ್ತು ನ್ಯೂಮರಸಿ ಅಂತ ಹೇಳ್ತೇವೆ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತ ಹೇಳಿ. ಒಂದು ಮಗು ಶಾಲೆಗೆ ಬಂದ ಮೇಲೆ ಕೆಲವು ವರ್ಷಗಳ ಕಾಲ ನಮ್ಮ ಜೊತೆ ಇರ್ತದೆ. ಆ ಸಂದರ್ಭದಲ್ಲಿ ಮಗುವಿಗೆ ಮುಖ್ಯವಾಗಿ ಏನು ಮೂಲಭೂತ ಸಾಮರ್ಥ್ಯಗಳು ಕೌಶಲಗಳು ಬರಬೇಕೋ, ಸ್ಪಷ್ಟವಾಗಿ ಓದುವ ಸಾಮರ್ಥ್ಯ, ಬರೆಯುವ ಸಾಮರ್ಥ್ಯ, ಕೂಡಿಸು, ಕಳೆ, ಗುಣಿಸು, ಭಾಗಿಸು, ಮೂಲ ಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ, ಈ ಸಾಮರ್ಥ್ಯವನ್ನು ಗಳಿಸಿದಂತಹ ಮಗು ಮಾತ್ರ ಜೀವನದಲ್ಲಿ ಒಂದು ದೈನಂದಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಶಕ್ತನಾಗ್ತಾನೆ. ಈ ಉದ್ದೇಶದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಮೂಲಭೂತ ಕೌಶಲ ಬರಬೇಕು ಎನ್ನುವಂಥದ್ದು ನಮ್ಮ ಶಿಕ್ಷಣದ ಒಂದು ಬಹುಮುಖ್ಯ ಆಶಯ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೂಲಭೂತ ಶಿಕ್ಷಣವನ್ನು ನೀಡಬೇಕು ಎನ್ನುವಂತಹ ಉದ್ದೇಶ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಸಾಕಷ್ಟು ಚಟುವಟಿಕೆಗಳನ್ನು, ಶಿಕ್ಷಕರಿಗೆ ತರಬೇತಿಯನ್ನು ನಮ್ಮ ಇಲಾಖೆ ನೀಡ್ತಾನೆ ಬಂದಿದೆ. ಈ ನಿಟ್ಟಿನಲ್ಲಿ ಈ ದಿವಸ ನಮ್ಮ ಈ ಒಂದು ಕಲಿಕಾ ಹಬ್ಬದಲ್ಲಿ 7 ರೀತಿಯ ಸ್ಪರ್ಧೆಗಳು ನಡೀತದೆ. ಇದನ್ನು ನಾವು ಬರೀ ಸ್ಪರ್ಧೆ ಅಂತೇಳಿ ಹೇಳೋದಿಲ್ಲ, ಜೊತೆಯಲ್ಲಿ ಮಕ್ಕಳಿಗೆ ಸಂತಸದಾಯಕ ಕಲಿಕೆಗೆ ಒಂದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಪೋಷಕರ ಸಹಸಂಬಂಧ ವಲಯ ಅಂತ ಹೇಳಿ, ಇಲ್ಲಿ ಮಕ್ಕಳು ಪೋಷಕರ ಜೊತೆ ಅಥವಾ ತಮ್ಮ ಅಕ್ಕ ಅಣ್ಣನ ಜೊತೆ ಸೇರಿಕೊಂಡು ಕಥೆಗಳನ್ನು ಕಟ್ತಾರೆ, ಸಂತಸದಾಯಕ ಆಟಗಳಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಗಟ್ಟಿ ಓದು ಹಾಗೂ ಅದರ ಜೊತೆಯಲ್ಲಿ ಪೌಷ್ಟಿಕಾಂಶ, ಆರೋಗ್ಯ ಮತ್ತು ಪೌಷ್ಟಿಕಾಂಶ, ಸಂತಸದಾಯಕ ಗಣಿತ, ಕೈ ಬರಹ, ಮೆಮೊರಿ ಪರೀಕ್ಷೆ, ಸ್ಮರಣ ಶಕ್ತಿ ಅಂತ ಹೇಳ್ತೇವೆ, ರಸಪ್ರಶ್ನೆ, ಈ ರೀತಿಯಾಗಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಮಕ್ಕಳ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಿಗೆ ಸುಮಾರು 3-4 ದಿನದಿಂದ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಬರೀ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ನಮ್ಮದು ಮುಗಿಯುವುದಿಲ್ಲ.
ಪ್ರತಿಯೊಂದು ಕೂಡ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿರ್ತದೆ. ನೀವು ಇಲ್ಲಿ ಒಂದು ಗೂಡು ದೀಪವನ್ನು ನೋಡಿದ್ರೆ ಗೊತ್ತಾಗ್ತದೆ, ಬರೇ ಒಂದು ಗೂಡು ದೀಪ ಅಲ್ಲ, ಅದರಲ್ಲಿ ಕೂಡ ಏನೋ ಒಂದು ಕಲಿಕೆ ಇದೆ. ಅದೇ ರೀತಿಯಾಗಿ ದಯವಿಟ್ಟು ನಾನು ಬಂದಂತಹ ನಮ್ಮೆಲ್ಲ ಅತಿಥಿಗಳಲ್ಲಿ ಒಂದು ವಿನಂತಿಸಿಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಎಲ್ಲ ರೂಮುಗಳಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಒಂದು ಮಕ್ಕಳ ಒಂದು ಪ್ರದರ್ಶನವನ್ನು ನೋಡಿದರೆ ನಮಗೂ ಕೂಡ ಬಹಳ ಸಂತೋಷ ಆಗ್ತದೆ. ನಾವಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಡೈಸ್ಗಳಿರ್ಬೋದು, ಅಥವಾ ಅಲ್ಲಿ ಪೌಷ್ಟಿಕಾಂಶ ಮೇಲೆ UKG ಇದೆ, ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ತರಕಾರಿಗಳು, ಹಣ್ಣುಗಳು, ಬೇರೆ ಬೇರೆ ರೀತಿಯಂತಹ ತರಕಾರಿಗಳನ್ನು ಪರಿಚಯಿಸ್ತೇವೆ, ಧಾನ್ಯಗಳನ್ನು ಪರಿಚಯಿಸ್ತೇವೆ. ಜೊತೆಯಲ್ಲಿ ಸಾಕಷ್ಟು ಚಟುವಟಿಕೆಗಳಿವೆ. ಸ್ವಲ್ಪ ವಿಭಿನ್ನವಾಗಿ ನಡೆಯುವಂತಹ ಈ ಚಟುವಟಿಕೆ ಮಕ್ಕಳೆಲ್ಲರೂ ಕೂಡ ಇವತ್ತಿನ ದಿನವನ್ನು ಬಹಳ ಸಂತಸದಿಂದ ಕಳೆಯಬೇಕು. ಸ್ಪರ್ಧೆ ಅಂತ ಭಾಗವಹಿಸುವುದಲ್ಲ ಮಕ್ಕಳೇ, ಸಂತಸದಾಯಕ ಒಂದು ಚಟುವಟಿಕೆಯಾಗಿ ನೀವು ಇದರಲ್ಲಿ ತೊಡಗಿಸಿಕೊಳ್ಬೇಕು. ನಿಮ್ಮೆಲ್ಲ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಣ್ಣ ಸ್ಮರಣಿಕೆಯನ್ನು ಕೂಡ ನಾವಿಲ್ಲಿಂದ ಕೊಟ್ಟಿದ್ದೇವೆ. ನಿಮ್ಗೆ ಈಗಾಗಲೇ ಖುಷಿ ಪಡಬೇಕು ನೀವೆಲ್ಲರೂ ಕೂಡ. ಹಾಗೆ ಎಲ್ಲ ಅತಿಥಿಗಳು ಕೂಡ ಇದಕ್ಕೊಂದು ಸಾಕ್ಷಿಯಾದ್ದಕ್ಕೆ ನಾನು ಕ್ಲಸ್ಟರ್ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಇಷ್ಟು ಉತ್ತಮವಾಗಿ ಇಲ್ಲಿ ನಡೆಯಬೇಕಿದ್ರೆ ನಮಗೆ ಅಜ್ಜಿನಡ್ಕ ಶಾಲೆಯಿಂದ ಕಾವ್ಯ ಮೇಡಮ್, ಹಾಗೆಯೇ ಸುಪ್ರೀತಾ ಟೀಚರ್, ಮಾಡೂರು ಶಾಲೆಯ ಒಬ್ಬರು ಶಿಕ್ಷಕರು, ಕ್ರಿಯಾಶೀಲ ಶಿಕ್ಷಕರು, ಉತ್ತಮವಾಗಿ ಕ್ರಾಫ್ಟ್ ಚಟುವಟಿಕೆಗಳನ್ನು ನಿರ್ವಹಿಸುವವರು. ಇದರ ಹಿಂದೆ ಅವರದ್ದು ಬಹಳ ಪರಿಶ್ರಮ ಇದೆ. ಕಿರೀಟಗಳಿರ್ಬೋದು, ಹೂ ಮಾಡಿದ್ದಿರ್ಬೋದು. ಸುಪ್ರೀತಾ ಮೇಡಮ್ ದಯವಿಟ್ಟು ಎದ್ದು ನಿಲ್ಲಬೇಕು. ನಿಮ್ಮನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ತೇವೆ. ಹಾಗೆಯೇ ನಮ್ಮ ಬಗಂಬಿಲ ಶಾಲೆಯ ಶಿಕ್ಷಕರಾದ ಪ್ರತಿಮಾ ಹೆಬ್ಬಾರ್ ಅವರು ಮೇಡಮ್, ತಮ್ಮನ್ನು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾನು. ಹಾಗೆಯೇ ಅಜ್ಜಿನಡ್ಕ ಶಾಲೆಯ ಕಾವ್ಯ ಮೇಡಮ್ ಕೂಡ, ತಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡಬೇಕಿದ್ರೆ ಕಾರಣಕರ್ತರು ಈ ಶಾಲೆಯ ಮುಖ್ಯ ಗುರುಗಳು ಹರೀಶ್ ಸರ್ ಅವರು. ಅನಿವಾರ್ಯ ಕಾರಣದಿಂದ ಅನಾರೋಗ್ಯದಲ್ಲಿರುವ ಕಾರಣ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇರಲಿಕ್ಕಾಗಲಿಲ್ಲ. ಆದರೆ ಹೇಳಿದ ಕೂಡಲೇ ಅವರು ನಮ್ಮ ಶಾಲೆಯಲ್ಲೇ ಮಾಡುವ ಅಂತ ಹೇಳಿ ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ಹಾಗೂ ಅವರ ಒಂದು ಉತ್ತಮ ಶಿಕ್ಷಕರ ತಂಡ, ಬಹಳ ಒಂದು ಉತ್ತಮ ಶಿಕ್ಷಕರ ತಂಡ ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು. PM ಶ್ರೀ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರು, ಬಬಿತಾ ಮೇಡಮ್, ಚಂದ್ರಶೇಖರ್ ಸರ್, ಹರೀಶ್ ಸರ್, ಸಿಂಥಿಯಾ ಮೇಡಮ್, ಇವರು ಮಂಜುನಾಥ್ ಸರ್, ಸಿಂಥಿಯಾ ಮೇಡಮ್, ಸಂಧ್ಯಾ ಮೇಡಮ್, ಹಾಗೆ ಎಲ್ಲ ಈಗ PM ಶ್ರೀಯ ಶಿಕ್ಷಕರು ಕೂಡ ಜೊತೆಯಲ್ಲಿ ನಮಗಿದ್ದಾರೆ. ಅದು ಕೂಡ ಇನ್ನೊಂದು ಬಲ. ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ನಮ್ಮ ರೆಗ್ಯುಲರ್. ಅದರ ಜೊತೆಯಲ್ಲಿ PM ಶ್ರೀ ಶಿಕ್ಷಕರಾದಂತಹ ಚಿತ್ರಕಲೆಗೆ, ಸಂಗೀತ, ಕಂಪ್ಯೂಟರ್, ಹಾಗೆ ಸ್ಪೋಕನ್ ಇಂಗ್ಲಿಷ್, ಬೇರೆ ಬೇರೆ ರೀತಿಯ ಶಿಕ್ಷಕರು ಕೂಡ ಇದ್ದಾರೆ. ಹೀಗೆ ಇವರೆಲ್ಲರ ಒಂದು ಉತ್ತಮ ಸಹಕಾರದಿಂದ ನಮಗೆ ಇಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕಾಗಿದೆ. ಎಲ್ಲರಿಗೂ ಕೂಡ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಕಲಿಕಾ ಹಬ್ಬದ ಉದ್ದೇಶಗಳು, ಅದರ ಕಾರ್ಯಕ್ರಮದ ಹಿಂದೆ ನಡೆದಿರುವಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಸವಿವರವಾಗಿ ವಿವರಿಸಿರುವಂಥ CRP ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವೆಲ್ಲ ಅತಿಥಿಗಳು ಸೇರಿ ಉದ್ಘಾಟಿಸಬೇಕು. ಅದರ ಜೊತೆಗೆ ನಮ್ಮ ಕಲಿಕಾ ಹಬ್ಬದ ವಿಶೇಷವಾದಂತಹ ಒಂದು ಉದ್ಘಾಟನೆ ಕೂಡ ಇದೆ, ಅದನ್ನು ನಮ್ಮ ಕೌನ್ಸಿಲರ್ ಸರ್ ನೆರವೇರಿಸಬೇಕು. ಹಾಗೆ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನಮ್ಮ ಮುಖ್ಯಾಧಿಕಾರಿಗಳು ಸನ್ಮಾನ್ಯ ಮತ್ತಳಿ ಸರ್ ಅವರು ನೆರವೇರಿಸಿಕೊಳ್ಬೇಕು. ಹಾಗೆ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕು ವಿನಂತಿಸಿದ್ದೇನೆ.
ವಿಶೇಷವಾದಂತಹ ಇನ್ನು ಮತ್ತೊಂದು ಉದ್ಘಾಟನೆ ಮಾಡಬೇಕು, ನಮ್ಮ ಕೌನ್ಸಿಲರ್ ಸರ್ ಅವರು ನೆರವೇರಿಸಿಕೊಡ್ಬೇಕು. ಕಲಿಕಾ ಹಬ್ಬದಲ್ಲಿ ಮಕ್ಕಳು ಚಿಟ್ಟೆ ರೀತಿಯಲ್ಲಿ ತಮ್ಮ ಎಲ್ಲ ಭಾವನೆಗಳನ್ನ ಎಲ್ಲವನ್ನ ತೊರೆದು ತಾವು ಸ್ವತಂತ್ರವಾಗಿ ಕಲಿಕೆಯನ್ನ ಕಲಿಬೇಕು, ಅವರಿಗೆ ಅನಿಸಿದ್ದನ್ನ ಮಾಡುವಂತ ಕಾರ್ಯಕ್ರಮ ಸರ್. ಆ ಒಂದು ಚಿಟ್ಟೆಯ ಕಟ್ಟೆಯನ್ನು ತಾವು ತೆಗಿಬೇಕಾದ್ರೆ ಮೂಲನ್ನು ತೆಗಿಬೇಕು, ಹಾಗಾಗಿ ಚಿಟ್ಟೆ ಹಾರಬೇಕು, ಮಕ್ಕಳ ಮನಸ್ಸುಗಳು ಹಾಗೆ ಚಿಟ್ಟೆ ತರ ಅವರು ಕೂಡ ಸ್ವತಂತ್ರವಾಗಿ ಎಲ್ಲವನ್ನ ಕಲಿಕೆಯನ್ನ ಮಾಡಬೇಕಂತ ಉದ್ದೇಶದಿಂದ ಮಾಡುವಂತಹ ಚಪ್ಪಾಳೆ ಬರಬೇಕು. ನಿಮ್ಮ ಚಪ್ಪಾಳೆ ಜೋರು ಬಂದಷ್ಟು ನೀವು ಅದನ್ನು ಇನ್ನಷ್ಟು ತೊಡಗಿಕೊಂಡಿದ್ದಾಗ್ತದೆ. ವಿಶೇಷವಾಗಿ ಉದ್ಘಾಟನೆ ಮಾಡಿರುವಂತಹ ಎಲ್ಲ ನಮ್ಮ ಅತಿಥಿಗಳಿಗೆ ಕೂಡ ವಂದನೆಗಳನ್ನು ಅರ್ಪಿಸ್ತಿದ್ದೇವೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ನಿರಂತರವಾಗಿ ನಮಗೆ ಕೈ ಜೋಡಿಸ್ತಿರ್ತೀರಿ. ನಾವೆಲ್ಲ ಬೇಕು ಬೇಡಿಗಳನ್ನು ನಾವು ಹೇಳ್ತೇವೆ. ಕೆಲವಷ್ಟು ಬಾಕಿಯಾಗಿದೆ ಸರ್, ಒಂದು ಸ್ವಲ್ಪ ಇಲ್ಲಿ ಕಾಣ್ತಾ ಉಂಟು, ಸ್ವಲ್ಪ ತೆಗಿಬೇಕು ಬಂದು ವ್ಯವಸ್ಥೆ ಮಾಡಬೇಕು. ಈ ಕಾರ್ಯಕ್ರಮ ಉದ್ಘಾಟನೆ ಕೂಡ ಮಾಡಿದ್ವಿ, ತಾವು ಎರಡು ಮಾತಾಡಬೇಕಂತ ವಿನಂತಿಸಿದ್ದೇನೆ. ಕಲಿಕೆಯ ಹಬ್ಬ ಗೊತ್ತಿದೆ ನಮಗೆ. ಹಬ್ಬದ ಬಗ್ಗೆ ಎಲ್ಲ ಹಬ್ಬ, ದೀಪಾವಳಿ ಮತ್ತೆ ರಂಜಾನ್, ಕ್ರಿಸ್ಮಸ್, ಈ ಥರ ಹಬ್ಬಗಳು ಬೇರೆ ಗೊತ್ತಿದೆ. ಕಲಿಕಾ ಹಬ್ಬ ಮತ್ತು ಕಲಿಕಾ ಹಬ್ಬ ಒಂದಕ್ಕೊಂದು ಬಹಳ ಅರ್ಥಪೂರ್ಣವಾದದ್ದು. ನಾವು ಮೊದಲೆಲ್ಲ ಭಯದಲ್ಲಿ ಕಲಿತಾ ಇದ್ದೆವು, ಭಯ ಇತ್ತು ನಮಗೆ. ಈಗ ನೀವು ಸಂತೋಷದಿಂದ ಕಲಿಬೇಕು, ಕುಣಿತಾ ಕಲಿಬೇಕು, ನಗ್ತಾ ಕಲಿಬೇಕು, ಮತ್ತೆ ಮಾತಾಡ್ತಾ ಕಲಿಬೇಕು ಅಂತ. ಮಾತಾಡ್ತಾನೇ ಇರಬಾರ್ದು, ಮಾತಾಡ್ತಾ ಆಚೆ ನೋಡ್ತಾ ಇರಬಾರ್ದು, ಆಚೆ ನೋಡುತ್ತಾ ಸುತ್ತಮುತ್ತ ನೋಡುತ್ತಾ ಹಾರಾಡುತ್ತಾ ಕುಣಿಯುತ್ತಾ ಕುಪ್ಪಳಿಸ್ತಾ ಕಲಿಬೇಕು ಎನ್ನುವುದು ಒಂದು ಈ ಹಬ್ಬದ ಉದ್ದೇಶ ಅಂತ ನಾನು ತಿಳ್ಕೊಂಡಿದ್ದೇನೆ, ಭಾವಿಸಿದ್ದೇನೆ. ಅದೇ ರೀತಿ ತಾವೆಲ್ಲ ಕೂಡ ಬಹಳ ಸ್ಫೂರ್ತಿಯಿಂದ ನೋಡಿ, ಈ ಮಕ್ಕಳಲ್ಲಿ ಆಯ್ತಾ, ನಿಮ್ಮದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಿದ್ರೆ ವೇದಿಕೆಯಲ್ಲಿ ಚೇರ್ ಹಾಕೊಂಡು ಕೂತ್ಕೊಳ್ಳಿ, ನಾವು ನಿಲ್ತೇವೆ. ಎರಡು ಕಾರಣಕ್ಕೆ ನಾವು ಬಹಳ ಖುಷಿ ಆಯ್ತು. ಒಂದು, ನಮ್ಗೆ ಇಲ್ಲಿ ತನಕ ಕಿರೀಟ ಯಾರು ಇಟ್ಟಿಲ್ಲ. ನಮಗೆ ಈ ಮಕ್ಕಳ ಹಬ್ಬದಿಂದಾಗಿ, ನಮಗೆ ಒಂದು ಕಲಿಕಾ ಹಬ್ಬದಿಂದ ನಮಗೆ ಕಿರೀಟ ಇಡುವಂತ, ನಾವು ಕೂಡ ಒಂದು ಗಳಿಗೆ ಆದರೂ ರಾಜರಾಗಿ ಕಾಣ್ತೇವೆ ಅಂತ ನಾವು ಭಾವಿಸಿದ್ದೇವೆ. ಬಹಳ ಸಂತೋಷ ಆಯಿತು. ಹಾಗೆ ನೀವೆಲ್ಲ ಕೂಡ ಇವತ್ತಿನ ದಿನ ನಮ್ಮದು ಬಹಳಷ್ಟು ಮಕ್ಕಳೆಲ್ಲರೂ ಕೂಡ ಇಂಗ್ಲಿಷಲ್ಲಿ ಒಂದು ಹೇಳ್ತಾರೆ, ದ ಬೆಸ್ಟ್ ಲೀಸನರ್ ಇಸ್ ದ ಬೆಸ್ಟ್ ಲೀಡರ್ ಅಂತೇಳಿ. ನಾವು ಕೇಳುವಾಗ, ನಾವು ಒಬ್ಬರು ಮಾತಾಡೋದನ್ನು ನಾವು ಕೇಳುವಾಗ ಅವರಿಗೆ ಮತ್ತು ಮಾತಾಡ್ಬೇಕಂತ ನಮ್ಮ ಎಷ್ಟು ಗಮನ ಎಷ್ಟು ಇರ್ಬೇಕಂದ್ರೆ, ಒಂದು ಪಾದೆ ಹತ್ರ, ಒಂದು ಕಲ್ಲಿನ ಹತ್ರ ಹೋಗಿ ನಾವು ನಿಂತ್ರೆ, ನಾವು ಗಮನಿಸಿದ್ರೆ ಆ ಕಲ್ಲು ಮಾತಾಡೋದು ನಮಗೆ ಕೇಳ್ಬೇಕಂತೆ. ಮರ ಗಿಡಗಳು ಮಾತಾಡ್ತವೆ, ಅದು ನಮಗೆ ಕೇಳಬೇಕು. ಪ್ರಾಣಿಗಳು ಅದರ ಭಾಷೆ ಬೇರೆ ಇರ್ಬೋದು, ಅದು ನಾವು ಕೇಳುವಂತ ನಮ್ಮದು ಆ ಮನಸ್ಥಿತಿ ಅದು ನಾವು ಮಾಡಿಕೊಳ್ಬೇಕು. ಆವಾಗ ಕಲಿಕೆಗೆ ಬಹಳ ಸ್ಫೂರ್ತಿ ಆಗ್ತದೆ. ಅದೇ ರೀತಿ ಮಾತಾಡೋರು ಕೂಡ ಅಷ್ಟೇ, ನಾವು ಮಾತಾಡಿದನ್ನು ಕೇಳುವಾಗಿ ಮಾತಾಡ್ಬೇಕಂತ ಹೇಳ್ತಾರೆ. ಅದು ನಮಗೆ ಸಾಧ್ಯವಾಗುತ್ತಿಲ್ಲ. ಆದರೆ ಬಹಳಷ್ಟು ಈ ಹಬ್ಬದ ಒಂದು ಸಂದೇಶಗಳು ಬಹಳಷ್ಟು ತುಂಬ ಖುಷಿ, ಎಲ್ಲರಿಗೂ ಖುಷಿ ಇದೆ. ನಮ್ಮ ಕಾಲದ ಶಿಕ್ಷಣ ವ್ಯವಸ್ಥೆ ಬೇರೆ, ಈಗ ನಿಮ್ಮ ಕಾಲದ ಶಿಕ್ಷಣ ವ್ಯವಸ್ಥೆ ಬೇರೆ. ಮುಂದಿನ ಗುರಿ ನಾವು ಕಂಡುಕೊಳ್ಳಿಕ್ಕಾಗಬೇಕು. ಓದುವ ಹವ್ಯಾಸ ಯಾವತ್ತೂ ನಮ್ಮನ್ನು ಸೋಲಿಸುವುದಿಲ್ಲ, ಒಬ್ಬಂಟಿ ಆಗುವುದಿಲ್ಲ. ಒಂದು ಪುಸ್ತಕ ಇದ್ರೆ ನಾನು ಒಬ್ಬಂಟಿ ಅಲ್ಲ, ನಾನು ಎಷ್ಟೋ ಸಂದರ್ಭಗಳು ಬಂದರೂ ಕೂಡ ನಾವು ಓದುವಂಥದ್ದು ಇರಬೇಕು. ನಾನೊಂದು ಬಸ್ ಸ್ಟ್ಯಾಂಡಲ್ಲಿ, ನಾನೊಂದು NGO ಕೆಲಸ ಮಾಡ್ತಿದ್ದೆ. ನಡ್ಕೊಂಡು ಹೋಗಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೆ. ಕಾಜಾಲ್ ಅಂತ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅದು ಊರಲ್ಲಿ. ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ಪೇಪರ್ ಸಿಕ್ಕಿತ್ತು. ನಾನು ತುಂಬ ನಾನು ಕಲ್ತಿದ್ದೇನೆ, ಕೆಲಸ ಇಲ್ಲ, ಒದ್ದಾಡಿ ತುಂಬ ಟೆನ್ಷನಲ್ಲಿದ್ದೆ, ದುಡ್ಡು ಇಲ್ಲ ಎಲ್ಲ. ಆದರೆ ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಪೇಪರಲ್ಲಿ ಒಬ್ಬಂಟಿ ನಾನಲ್ಲ ಅಂತ ಒಂದು ಯಾವುದೋ ಒಂದು ಲೇಖ ಇತ್ತು, ಒಂದು ಜಸ್ಟ್ ಒಂದು ಕವನದಾಗೆ, ಒಬ್ಬಂಟಿ ನಾನಲ್ಲ ಅಂತ. ಅದನ್ನು ಓದಿದಾಗ ನಾವು ಯಾರು ಒಬ್ಬಂಟಿಗಲ್ಲ, ನಮ್ಮಂತೆ ಇದ್ದಾರೆ, ಉತ್ತಮರಲ್ಲಿದ್ದಾರೆ, ಕಷ್ಟದಲ್ಲಿದ್ದವರಿದ್ದಾರೆ, ಎಲ್ಲ ರೀತಿಯಲ್ಲಿ ಒಬ್ಬಂಟಿಗಳಲ್ಲ, ನಾವು ಕೂಡ ನಮ್ಮೊಟ್ಟಿಗೆ ಅದೇ ನಮ್ಮಾಗಿ ಇದ್ದಾರೆ ನಾವು ಭಾವದಿಂದ. ಅದು ಬಹಳ ಚೆನ್ನಾಗಿತ್ತು. ಸೊ ನನಗೆ ನಮಗೂ ಕೂಡ ತುಂಬ ನಿರಾಸೆಗಳಾದಾಗ, ಅಂಥದ್ದೊಂದು
ವಾಕ್ಯಗಳದ ಅಂತ ಒಂದು ಸಂದೇಶಗಳು ನಮಗೆ ತುಂಬ ಮತ್ತಷ್ಟು ನಮಗೆ ಉತ್ಸಾಹ ಕೊಡ್ತದೆ. ಮಕ್ಕಳೇ ನೀವೆಲ್ಲ ಕೂಡ ಒಳ್ಳೆಯ ನಾಗರಿಕರಾಗಿ ಈ ಸಮಾಜದ ಕೊಡುಗೆಗಳು ನಿಮ್ಮಿಂದಲೇ ಈ ಸಮಾಜ ಮುಂದುವರಿಯುತ್ತದೆ. ನಾವು ಹುಟ್ಟುತ್ತಾ ಯಾವ ಜಾತಿ ಯಾವ ಧರ್ಮ ನಮ್ಮ ಕೈಯಲ್ಲಿ ಇರಲಿಲ್ಲ. ನಾವು ಹುಟ್ಟಿದ್ದೇವೆ, ನಾವು ಮಕ್ಕಳಾಗಿದ್ದೇವೆ, ದೊಡ್ಡವರಾಗ್ತೇವೆ, ಈ ದೇಶದ ಪ್ರಜೆಗಳಾಗಿ ಬದುಕ್ತೇವೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಜಾತಿಯ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಸಂಘರ್ಷಗಳು ದ್ವೇಷಗಳು ಬೇಡ. ದ್ವೇಷಗಳು ನಮ್ಮಲ್ಲಿ ಯಾವುದು ಬೇಡ. ಪ್ರೀತಿ ನಮ್ಮನ್ನೆಲ್ಲ ಮಕ್ಕಳು ನೋಡಿ, ನಿಮ್ಮಲ್ಲಿ ಮಕ್ಕಳನ್ನೆಲ್ಲ ಪ್ರೀತಿಯಿಂದ ಕಲಿಸ್ತಾರೆ. ಇದು ಕೂಡ ಅಷ್ಟೇ, ಕಲಿಕಾ ಹಬ್ಬ ಪ್ರೀತಿಯಿಂದ ಕಲಿಬೇಕಂತ ಹೇಳೋದು. ಪ್ರೀತಿಯನ್ನು ಎಲ್ಲರೂ ಕೊಡ್ತಾರೆ. ನಾವೆಲ್ಲ ಹುಟ್ಟುತ್ತಾ ಕಲಿತ್ಕೊಂಡು ಬಂದಿದ್ದೇವೆ. ದ್ವೇಷವನ್ನು ಮತ್ತೊಬ್ರು ಯಾರಾದರೂ ಅಂಥದೇ ವ್ಯಕ್ತಿಗಳು ನಿಮ್ಮ ಮೇಲೆ ದ್ವೇಷ, ನಿಮ್ಮ ಮನಸ್ಸಿಗೆ ದ್ವೇಷವನ್ನು ಹಂಚಬೇಕು, ಹರಡಬೇಕು, ಪ್ರಚೋದಿಸಬೇಕು, ಅದು ಶಾಶ್ವತ ಅಲ್ಲ. ಹಾಗಾಗಿ ಪ್ರೀತಿಯಿಂದ ನಡೆಯುವ ನಿಮಗೆ ನಿಮ್ಮ ಶಾಲೆಗಳಿಂದ ಬಂದ ಶಿಕ್ಷಕರು ನಿಮ್ಗೆ ಏನು ಮಾರ್ಗದರ್ಶನ ಮಾಡ್ತಾರೆ. ಒಂದು ಟೀಚರ್, ಈಗ ನಾವೊಬ್ಬ ಟೀಚರ್ ಇದ್ದೆ, ನಾನೊಂದು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ಮಾಸ್ಟರ್ ಆಗಿದ್ದೆ ಸ್ವಲ್ಪ ಸಮಯ, ಮತ್ತು ಈ ಕೆಲಸ ಬಂದೆ. ಒಂದು ಟೀಚರ್ ಒಂದು ಪಾಠ ಮಾಡಬೇಕಿದ್ರೆ ನಾವು ಎಷ್ಟು ನಿಮಗಿಂತ 10 ಪಟ್ಟು ಓದಬೇಕು. ಅಷ್ಟೇ ಓದೋದ ನಿಮ್ಮಂಥ ಮಕ್ಕಳು ಬೇರೆ ಎಂಥ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು. ನಾವು ಅದು ಪ್ರೈವೇಟ್ ಸ್ಕೂಲಲ್ಲಿ ಅದು ಆ ಮಕ್ಕಳು ಭಾರಿ ಜೋರಿ, ಎಂತೆಂಥ ಪ್ರಶ್ನೆಗಳು, ಹಿಸ್ಟ್ರಿ ಅದು ಇದು ಎಲ್ಲ ಕೇಳ್ತಾರೆ. ನಾವು ಓದಬೇಕು. ಅದು ಹಾಗೆ ಅವರು ಎಲ್ಲಿಂದ ನಾವು ನಿಮಗಿಂತ ಓದ್ಬೇಕು. ನಾನಿದ್ದ ಒಂದು ಮನೆಯಲ್ಲಿದ್ದೆ, ಮಕ್ಕಳಿದ್ರಲ್ಲಿ ಹುಡುಗರೆಲ್ಲ ಇದ್ರು. ನನ್ನನ್ನು ಹೇಳಿ ಮಾಸ್ಟರ್ ಎಂತ ಬಾರಿ ಇವರು ಸ್ಟೂಡೆಂಟಾ ಮಾಸ್ಟರ್ ಎಷ್ಟು ಓದ್ತಾರೆ ಅಂತ ಹೇಳ್ತಿದ್ರು. ನಿಮಗೆ ಜಾಸ್ತಿ ಓದ್ಬೇಕಾಗುತ್ತೆ. ಟೀಚರ್ಸ್ಗಳು ಅಷ್ಟು ಕಷ್ಟಪಡ್ತಾರೆ, ಮನೆಯಲ್ಲಿ ಕೂಡ ಓದ್ತಾರೆ. ನಾವಾದ್ರೂ ಮನೆಯಲ್ಲಿ ಕೆಲಸ ಮಾಡೋದು ಕಮ್ಮಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸ್, ನಮ್ಮ ಮನೆಯಲ್ಲಿ ಕೂಡ ಟೀಚರ್ಸ್ ಇದ್ದಾರೆ, ಓದ್ತಾರೆ. ಯಾವಾಗ ನೋಡಿದ್ರು ನನಗೆ ಹೋಮ್ವರ್ಕ್ ಇದೆ, ನಮಗೆ ಅದು ಇದೆ ಇದು ಇದೆ ಅಂತ ಹೇಳ್ತಾರೆ. ನನ್ನ ತಂಗಿ ಮಕ್ಕಳು ಇಬ್ಬರು ಒಬ್ಬರು ಲೆಕ್ಚರ್, ಒಬ್ಬರು ಟೀಚರ್, ಹೈಸ್ಕೂಲ್ ಟೀಚರ್ ಇದ್ದಾರೆ. ಅವಳು ಯಾವ ನೋಡಿದ್ರು ಪುರ್ಸೋದಿಲ್ಲ, ಅವರು ಬಿಸಿ ಇರ್ತಾರೆ. ಸೊ ಹಾಗಾಗಿ ಮಕ್ಕಳು ಯಾವಾಗಲೂ ಉತ್ತಮವಾದ ಕಲಿಕೆಯನ್ನು ಮಾಡಿಸಿಕೊಳ್ಳುವ ನಮ್ಮ ಹವ್ಯಾಸಗಳು. ನೋಡಿ, ನಿಮ್ಮ ಕಣ್ಣು ನೋಡಿ, ಒಂದು ನಿಮಿಷ ಎಲ್ಲ ಎಲ್ಲಿ ನೋಡಿ, ಹುಡುಗ ನೋಡಿ, ನಮ್ಮ ಕಣ್ಣುಗಳು ನೋಡುವ. ನಿಮ್ಮ ಕಣ್ಣಲ್ಲಿ, ನಿಮ್ಮ ಕಣ್ಣು ಮಾತಾಡ್ತದೆ. ನೀವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಿ, ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತೀರಿ. ಈ ಸಮಾಜವನ್ನು ಮತ್ತೆ ನೀವು ನೆಮ್ಮದಿ ಅಂತ ಕೊಂಡೋಗ್ತೀರಿ ಅನ್ನುವ ನಿಮ್ಮ ಕಣ್ಣುಗಳು ಹೇಳ್ತದೆ. ಆ ಕಣ್ಣನ್ನು ಮಸಿಸುವ ಹಾಗೆ ಅದನ್ನು ಮರೆಮಾಚುವಾಗಿ ಮಾಡಬೇಡಿ, ಉತ್ತಮವಾಗಿ ಹೋಗಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಮಾಸ್ಟರ್ ಎರಡು ಉದ್ದೇಶ ಕರೀತೇನೆ ನಾನು. ಮೋಹನ್ ಮಾಸ್ಟರ್ ಒಂದು ಇಲ್ಲಿ ಕಂಪೌಂಡ್ ಬಗ್ಗೆ ಮಾತಾಡಿದ್ರು. ನನಗೆ ಅನಿಸ್ತು ಕಂಪೌಂಡ್ ಇಲ್ಲದಿದ್ದರೆ ಸಂಜೆ ಅದ್ರ ಕಾರ್ಯಕ್ರಮ ಅಲ್ಲಿ ತನಕ ಜಾರಿ ಇಡ್ಬೋದಿತ್ತು, ಕಂಪೌಂಡ್ ಹಾಕಿದ್ರೆ ಕಷ್ಟ ಆಗ್ಬೋದಿತ್ತು ಅಂತ ಒಂದದು. ಮತ್ತು ಆ ಗಿಡ ಅದನ್ನು ಮಾಡಿಸ್ತೇವೆ, ಕ್ಲಿಯರ್ ಮಾಡಿಸ್ತೇವೆ ನಾವು, ಅದು ಮಾಡಿಸ್ತೇವೆ. ಮತ್ತು ಕಂಪೌಂಡ್ ನೋಡುವ ಮುಂದಕ್ಕೆ ಅಗತ್ಯ ಇದ್ದರೆ ಈಗ ನೋಡುವಾಗ ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಹಾಗೆ ಶಾಮಿಯಾನ ಆಚೆ ಕೊಟ್ಕೊಂಡು ಹೋಯಿತು, ಚೆಂದ ಕಾಣ್ತದೆ. ಮತ್ತು ಬೇರೆ ನಮ್ಮಿಂದ ಆಗುವಂಥ ಸಹಕಾರ ಖಂಡಿತ ಕೊಡ್ತೇವೆ. ಇದ್ರ ಮೊದಲು ಕೊಟ್ಟಿದ್ದೇವೆ, ಇನ್ನೂ ಕೊಡ್ತೇವೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ. ಎಲ್ಲ ಈ ಟೀಚರ್ಸ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಟೀಚರ್ಸ್ ಈ ಕಿರೀಟ, ಹೂವು, ಇದೆಲ್ಲ ಬಹಳ ಮಾದರಿಗಳು ನಮಗೆ ತುಂಬ. ಆದರೆ ಎಲ್ಲಿ ಕೊಂಡೋಗೋದಿಲ್ಲ. ಇದನ್ನು ನಾವು ಕೊಂಡೋಗ್ಬೇಕಂತಿದ್ದೇನೆ, ಇದು ವಾಪಸ್ ಕೊಡಬೇಕಾ ಗೊತ್ತಿಲ್ಲ ನಮಗೆ. ಆಯ್ತು, ಹಾಗಾಗಿ ನೋಡ್ಲಿಕ್ಕೆ ಬಾರಿ ಚಂದ ಇತ್ತು. ಎಲ್ಲರೂ ಕೂಡ ನಾವು ಯಾವ ಫೋಟೋ, ಇಂಥ ಫೋಟೋಗಳನ್ನು ತೆಗಿಬೇಕಂತಿತ್ತು. ಭಾಳಷ್ಟು ನನಗೆ ಅಪರೂಪದ ಫೋಟೋಗಳು. ನಾವು ಒಂದ್ಸಲ ನಿಮ್ಮ ಹಾಗೆ ಕುಣಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ, ಎಲ್ಲ ಶಿಕ್ಷಕ ವೃಂದದವರಿಗೆ, ಮಕ್ಕಳಿಗೆ, ಮಕ್ಕಳ ಪೇರೆಂಟ್ಸ್ ಮತ್ತು ಇಲ್ಲಿ ವ್ಯವಸ್ಥಾಪಕರಿಗೆ ಮತ್ತೊಮ್ಮೆ ವಂದಿಸ್ತಾರೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಮಕ್ಕಳಿಗೆ ಗೊತ್ತಿರ್ಬೋದು, ಅವರಿಗೆ ಪಾಠ ಮಾಡಿದರು. ಅವರು ಬರೆದಂಥ ಪುಸ್ತಕಗಳಿರ್ಬೋದು, ಅನೇಕ ಪುಸ್ತಕಗಳು ಪ್ರಕಟಣೆಗೊಂಡಿದೆ. ಉತ್ತಮ ಕವಿಗಳು, ಹಾಗೆ ಲೇಖಕರು. ಅವರ ಚೇಂಬರ್ಗೆ ನೋಡಿದಾಗ ಅಲ್ಲೆಲ್ಲ ಗೊತ್ತು, ಎಂಫಿಲ್ ಆಗಿದೆ, ಶಿಕ್ಷಣದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಹುದ್ದೆನ ಅದನ್ನು ಪಡ್ಕೊಂಡಿದೆ, ಮಾಸ್ಟರ್ ಡಿಗ್ರಿಯಲ್ಲಾಗಿ. ಉತ್ತಮವಾದಂಥ ಜ್ಞಾನಿಗಳು ಕೂಡ ಹೌದು. ಬಹುಶಃ ನಮ್ಮ ಪುರಸಭೆಯ ತಾವು ಮುಖ್ಯ ಅತಿಥಿಗಳಾಗಿದ್ದು ನಮ್ಮ ಕೂಡ ಪುಣ್ಯ. ಅಷ್ಟೇ ಸರಳರು. ನಾವು ಮಾತಾಡುವಾಗ ಅವರಲ್ಲಿ ಏನು ಮುಚ್ಚುಮರೆಯಿಲ್ಲದೆ ಮಾತಾಡೋದು, ಎಲ್ಲವನ್ನು ಮುಕ್ತವಾಗಿ ಮಾತಾಡುವಂಥ ಒಬ್ಬ ಅಧಿಕಾರಿ ಕೂಡ ಆಗಿದೆ. ತಮಗೆ ವಂದನೆಗಳನ್ನು ಅರ್ಪಿಸಿದೆ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು, ನಮ್ಮ ಕಾರ್ಯಕ್ರಮದ ಕಲಿಕಾ ಹಬ್ಬವನ್ನು ಉದ್ಘಾಟನೆ ಮಾಡಿದವರು ಸಾಮಾನ್ಯ ಈ ಭಾಗದ ಕೌನ್ಸಿಲರ್ ಆಗಿರುವಂಥ ಅಬ್ದುಲ್ ಸಲಾಂ ಸರ್ ಅವರು. ಶಾಲೆಯ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಇನ್ನೇನಾಗಬೇಕು ನಮ್ಮ ಕಾರ್ಯಕ್ರಮಗಳು, ಏನು ಶಾಲೆಯಲ್ಲಿ ಏನು ಅಭಿವೃದ್ಧಿ ಕಾರ್ಯ ಏನಾಗಬೇಕು ಎನ್ನೋ ಬಗ್ಗೆ ಸಭಾಧ್ಯಕ್ಷರೊಂದಿಗೆ ಸಂಪರ್ಕದಲ್ಲಿದ್ದುಕೊಂಡು ಎಲ್ಲ ಕಾರ್ಯಕ್ರಮ ನಡೆಸಿಕೊಡುವವರು. ಇನ್ನಷ್ಟು ನಮ್ಮ ಯೋಜನೆಗಳೆಲ್ಲ ಹಾಕಿಕೊಂಡಿದ್ದೇವೆ.
ಆ ದೇವರ ದಿನ ಅದು ಕೂಡ ಪೂರ್ಣಗೊಳ್ಳಲಿ ಸರ್. ನಾವು ಈ ಕಾರ್ಯಕ್ರಮ ಉದ್ದೇಶ ಮಾತಾಡಬೇಕಂತ ವಿನಂತಿಸ್ತೀವಿ. ಆಯೋಜಿಸಿಕೊಂಡಂತಹ ಕಲಿಕಾ ಹಬ್ಬ ಇದೊಂದು ವೈಶಿಷ್ಟ್ಯ ಅಂತ ಕಾಣ್ತದೆ. ಯಾಕಂದರೆ ನಾವು ಶಾಲೆಯಲ್ಲಿ ಕಲಿತಿರುವಾಗ ಇಂತಹ ಒಂದು ಯಾವುದೇ ಒಂದು ಚಟುವಟಿಕೆ ಅದೊಂದು ಅಮೇರಿಕದ ಒಂದು ಸಜ್ಜಿಗೆ ಬರ್ತಾ ಇತ್ತು, ಅದಕ್ಕೆ ಒಂದು ಆಯಿಲ್ ಬರ್ತಾ ಇತ್ತು, ನಾವು ಒಂದು 25 ಪೈಸೆ ಕೊಟ್ಟು ಅದನ್ನು ನಾವೇ ಮಾಡಿ ನಾವು ತಿಂತಾ ಇದ್ದ ಒಂದು ಕಾಲ ಇತ್ತು ನಾವು ಶಾಲೆಯಲ್ಲಿ ಬರುವಾಗ, ಸರ್ಕಾರಿ ಶಾಲೆಯಲ್ಲಿ. ಈ ಭಾಗದಲ್ಲಿ ಹೆಚ್ಚಿನಾಗಿದ್ದದ್ದು ಸರ್ಕಾರಿ ಶಾಲೆ ಹೊರತು ಒಂದು ಅನುದಾನಿತ ಶಾಲೆ ಅಂತ ಹೇಳಿದ್ರೆ ಒಂದು ಅನಂತರಾಶ್ರಮ ಶಾಲೆ ಇತ್ತು. ಬಾಕಿ ಎಲ್ಲವೂ ಸರ್ಕಾರಿ ಶಾಲೆ. ಕೋಟೆಕಾರ ಶಾಲೆ ಈಗ ಮುಚ್ಚಿ ಹೋಗಿದೆ. ನಮ್ಮ ತಂದೆಯವರೆಲ್ಲ ಕಲಿತಂಥ ಒಂದು ಶಾಲೆ ಅದು ಕೋಟೆಕಾರು ಶಾಲೆ ಆಗಿರ್ತದೆ. ನಮ್ಮ ಸುಬ್ರಾಯ ಭಟ್ರವರು ಅದರಲ್ಲಿ ಹೆಚ್ಚಿನ ಮುತುವರ್ಜಿ ಜೀವಿಸಿ ಅವರ ಸ್ವಂತ ಸ್ಥಳದಲ್ಲಿ ಮಾಡಿದಂಥ ಒಂದು ಶಾಲೆ ಆಗಿದೆ ಅದು. ಅದು ಏನೋ ಒಂದು ಕಾರಣಾಂತರದಿಂದ ಬಂದಾಗಿ ಹೋಯಿತು. ಈಗ ಹೆಚ್ಚಿನ ಶಾಲೆಗಳು ಮುಚ್ಚುತ್ತಾ ಬರ್ತಾ ಇದೆ. ಕಾರಣ ಅದಕ್ಕೆ ಇವತ್ತಿನ ಒಂದು ಕಡೆಯಿಂದ ಒಂದು ಸರ್ಕಾರ ಒಂದು ಸಮಯದಲ್ಲಿ ಸಂಬಳಕ್ಕೆ ಸಾಕಾಗೋದಿಲ್ಲ, ಪ್ರೈವೇಟ್ ಶಾಲೆ ಮಾಡಲಿ ಅಂತೇಳಿ ಒಂದು ಮನಸ್ಸು ಕೊಟ್ಟ ಕಾರಣದಿಂದ ಈಗ ಇದೊಂದು ಕಮರ್ಷಿಯಲ್ ಆಗಿ ಹೋಗಿದೆ. ಆದರೂ ಸಹ ನಾವು ಈ ಉಚ್ಚಿಲಗಡ್ಡೆ ಶಾಲೆ 1964ರಲ್ಲಿ ಸ್ಥಾಪನೆ ಆದರೂ ಸಹ ಇದಕ್ಕೆ ಒಂದು ಸ್ವಂತವಾದ ಒಂದು ಕಟ್ಟಡ ಇರಲಿಲ್ಲ. ಒಂದು ಹಯತುಲ್ ಇಸ್ಲಾಂ ಮದ್ರಸದವರು ನಮಗೆ ಆ ಕಟ್ಟಡವನ್ನು ಕೊಟ್ಟು ಅಲ್ಲಿ ಸಹ ನಾನು ಕಲಿತಿರುವಾಗ 640 ಮಕ್ಕಳಿದ್ದರು. ಕಮ್ಮಿಯಾಗಿ ಈಗ 37 ಮಕ್ಕಳಿಗೆ ಬಂದಿತ್ತು ಒಂದು 5 ವರ್ಷ ಮೊದಲು. ಈಗ ಹೆಚ್ಚು ಕಮ್ಮಿ 220 ಮಕ್ಕಳಿಗೆ ಇದು ಆಗಿದೆ. ನಾನು ನೆನೆಸೋದೇಕೆಂದರೆ ಈಗ ಇದೊಂದು 1000 ಜನರು ಕಲಿಯುವಂತಹ ಒಂದು ಶಾಲೆಯಾಗಿ ಮಾರ್ಪಡ್ತದೆ ಅಂತ ಹೇಳಿ ನಮ್ಮ ಸಿರ್ಲಾಲ್ ಮಾಸ್ಟರ್ ಮತ್ತು ಮಂಜುನಾಥ್ ಸರ್, ಹರೀಶ್ ಸರ್ ಈ ಒಂದು ತಂಡ ಇದ್ದರೆ ನಿಜವಾಗಲೂ ಇದು ನೆರವೇರ್ತದೆ ಅಂತೇಳಿ ನಾನು ಆಶಿಸ್ತೇನೆ. ಮತ್ತೆ ಒಂದು ಯಾಕಂದರೆ ಇಲ್ಲಿ ಒಂದು ಸ್ಥಳಾವಕಾಶದ ಕಮ್ಮಿ ಇದೆ. ಅದಕ್ಕೆ ನಾನು ಮತ್ತು ಸಿರ್ಲಾಲ್ ಸಹ ಅದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ಅದು ಒದಗಿ ಬಂದರೆ ಒಂದು ದೇವರ ಒಂದು ಅನುಗ್ರಹ ಅಂತ ಹೇಳ್ಬೋದು. ಎಲ್ಲರೂ ಅದಕ್ಕೆ ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಂದು ಯಾಕಂದರೆ ಈಗ ಇಲ್ಲಿ 6 ಸರ್ಕಾರಿ ಶಾಲೆಯ ಮಕ್ಕಳನ್ನು ಸೇರಿಸಿ ಒಂದು ಕೇಂದ್ರವನ್ನಾಗಿ ಇಲ್ಲಿ ಮಾಡಿದ್ದೀವಿ. ಯಾವುದೇ ಒಂದು ಈ ಉಚ್ಚಿಲಗುಡ್ಡೆ ಶಾಲೆಗೆ ಹೆಸರಿಲ್ಲ, ಅದನ್ನು ಈ 2-3 ವರ್ಷದಿಂದ ಮೋಹನ್ ಸಿರ್ಲಾಲ್ ಮತ್ತು ಅವರ ತಂಡ ಇದಕ್ಕೆ ತಂದುಕೊಟ್ಟಿದ್ದಕ್ಕೆ ಅಂತ ಹೇಳೋದಕ್ಕೆ ಒಂದು ನಾವು ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೂನಿವರ್ಸಿಟಿ ಮೈದಾನದಲ್ಲಿ ಮಾಡಿದ್ದೇವೆ. ಎರಡನೆಯದು ಒಂದು ನಾವು ಕಿಯಾಂದ ಗಾರ್ಡನಲ್ಲಿ ಒಂದು ಕರಾಟೆ ಸ್ಪರ್ಧೆಯನ್ನು ಮಾಡಿದ್ದೇವೆ. ಮೂರನೇ ಒಂದು ಕಾರ್ಯಕ್ರಮವನ್ನು ಈ ಕೃಷ್ಣ ಮಠದಲ್ಲಿ ಆಯೋಜಿಸಿಕೊಂಡಿದ್ದಾರೆ. ಇದೇ ಒಂದು ಈ ಶಾಲೆಗೆ ಉನ್ನತೀಕರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಈ ಅವಕಾಶಕ್ಕಾಗಿ ಒಂದಿಷ್ಟು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿ. ತಾವು ನಮ್ಮೊಟ್ಟಿಗೆ ನಿರಂತರವಾಗಿರಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ತಮಗೆ ವಂದನೆಗಳನ್ನು ಸಲ್ಲಿಸಿದೆ. ಮುಖ್ಯಾಧಿಕಾರಿಗಳು ಬಹುಶಃ ಅವರು ಬೇರೆ ಬೇರೆ ಕಾರ್ಯದ ಒತ್ತಡದಿಂದ ಬಂದಿದ್ದಾರೆ. ಬಹುಶಃ ನಮ್ಮ ಮೇಲೆ ಪ್ರೀತಿ ಇಟ್ಟು ತಾವು ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ ಸರ್. ತಮಗೆ ಶಾಲೆಗೆ ಬರುವಾಗ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಮಕ್ಕಳೇ. ಮತ್ತೆ ಸರ್ ಅವರು ಬೇರೆ ಕಾರ್ಯಕ್ರಮ ತಯಾರಿಸಿದ್ದಾರೆ. ತಮಗೆ ವಂದನೆಗಳು. ಈ ವಿಭಾಗದ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮುಖ್ಯಸ್ಥರೇ, ಅದೇ ರೀತಿ ಪಿಲಾರ್ ಕ್ಲಸ್ಟರ್ನ CRP ಅವರಿದ್ದೀರಿ, ಈ ಶಾಲೆಯ ಶಿಕ್ಷಕ ಸಂಘದ ಈ ವಿಭಾಗದ ಶಿಕ್ಷಕ ಸಂಘದ ಸದಸ್ಯರಾದಂಥ ವಸಂತ ಸರ್ ಇದ್ದೀರಿ, ಅದೇ ರೀತಿ ಹಿರಿಯ ಶಿಕ್ಷಕರಾದ ಕವಿಶಂಕರ್ ಸರ್ ಹಾಗೂ ಗಣ್ಯರಿದ್ದೀರಿ. ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಕ್ಲಸ್ಟರ್ನ ಎಲ್ಲ ಕ್ರಿಯಾಶೀಲ ಶಿಕ್ಷಕರೇ, ಬಂದಂಥ ಎಲ್ಲ ತೀರ್ಪುಗಾರರಾಗಿ ಬಂದಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸುವಂಥ ಪುಟಾಣಿ ಮಕ್ಕಳೇ, ಕಲಿಕಾ ಹಬ್ಬ, ಇಲಾಖಾ ಕಾರ್ಯಕ್ರಮ ಒಂದಷ್ಟು ಶಾಲೆಯಲ್ಲಿ ಕಲಿತಾ ಇರ್ತೀರಿ. ಇವತ್ತು ಇಲ್ಲೇನೋ ವಿಶೇಷತೆ ಉಂಟು, ನಿಮ್ಮ ಶಾಲೆಯಲ್ಲಿ ಇಲ್ಲದ ಏನೋ ವಿಶೇಷ ಚಟುವಟಿಕೆಗಳು ಇಲ್ಲಿ ಆಗ್ತಾ ಉಂಟು. ಅದರಲ್ಲಿ ನೀವು ಭಾಗವಹಿಸ್ತೀರಿ, ಖುಷಿ ಪಡ್ತೀರಿ, ಏನೋ ಕಲ್ತುಕೊಂಡು ಹೋಗ್ತೀರಿ. ಕಲ್ತುಕೊಂಡು ಹೋಗಲೇಬೇಕು. ಯಾಕಂತ ಹೇಳಿದ್ರೆ ನೀವು ಒಂದಷ್ಟು 7 ವರ್ಷಗಳ ತನಕ ಏನು ತರಗತಿಯಲ್ಲಿ ಇರ್ತೀರಿ, 1ರಿಂದ 5ನೇ ಕ್ಲಾಸ್ ತನಕ 5 ವರ್ಷ ಇರ್ಬೋದು, 7ನೇ ತರಗತಿ 7 ವರ್ಷ ಇರ್ಬೋದು. ಆದರೆ ಒಂದಷ್ಟು ಕಲಿಲೇಬೇಕು. ನೀವು ಏನು ಕಲಿಬೇಕು ಅದನ್ನು ಕಲಿಲೇಬೇಕು. ನಿಮ್ಮ ಕಲಿಯುವ ಕೆಲಸ ಮುಂದುವರಿತಾನೇ ಇರಬೇಕು. ಒಂದಷ್ಟು ಹೊಸ ವಿಚಾರಗಳನ್ನು ಹೊಸ ರೀತಿಯಲ್ಲಿ ಕಲಿತೀರಿ. ನೀವು ಆ ಅವಕಾಶಗಳನ್ನು ನೀವು ಪಡ್ಕೊಳ್ತಾ ಕಲಿತಂಥ ವಿಷಯಗಳನ್ನು ನಿಮ್ಮ ಶಾಲೆ ಇತರ ಮಕ್ಕಳಿಗೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ನಮ್ಮ ತಲೆಯ ಮೇಲೆ ಕಿರೀಟ ಇದೆ, ಆ ಕಿರೀಟ ನಿಮ್ಮ ತಲೆಗೆ ತಲುಪಬೇಕು. ಆ ತಲುಪುವ ಕೆಲಸ ನಿಮ್ಮ ಅಕ್ಷರ ಜ್ಞಾನದಿಂದ, ಶಿಕ್ಷಣ ಜ್ಞಾನದಿಂದ ಉಂಟು.
ಆ ಕೆಲಸವನ್ನು ನಮ್ಮ ತಲೆಯಲ್ಲಿ ಏನು ಕಿರೀಟ ಕಾಣ್ತೀರಿ ಆ ಕಿರೀಟ ನಿಮ್ಮ ತಲೆಗೆ ತಲುಪುವ ಹಾಗೆ ನೀವು ಕ್ರಿಯಾಶೀಲರಾಗಿರಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ಮಕ್ಕಳು ಸೋಲು ಗೆಲುವು ಮತ್ತೆ 7 ಸ್ಪರ್ಧೆಗಳುಂಟು. ಆ ಸ್ಪರ್ಧೆಗಳಲ್ಲಿ ನೀವು ಉತ್ತಮವಾಗಿ ಖುಷಿಯಿಂದ ಭಾಗವಹಿಸ್ತೀರಿ ಎಂಬ ಆಶಯದೊಂದಿಗೆ ನಿಮಗೆ ಶುಭವನ್ನು ಬಯಸ್ತಾ ಈ ಕಲಿಕಾ ಹಬ್ಬಕ್ಕೆ ಒಂದಷ್ಟು ತಯಾರಿಗಳು ಅಗತ್ಯ. ಅನುದಾನ ಉಂಟು, ಅನುದಾನ ನಾವು ಹಾಗೆ ಬಳಸಲಿಕ್ಕೆ ಆಗುವುದಿಲ್ಲ. ಒಂದಷ್ಟು ಯೋಜನೆಗಳೊಂದಿಗೆ ರೂಪುರೇಷೆಯೊಂದಿಗೆ ಕಾರ್ಯಕ್ರಮವನ್ನು ನಾವು ಚೊಕ್ಕದಾಗಿ ಯಶಸ್ವಿಯಾಗಿಗೊಳಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಕ್ಲಸ್ಟರ್ನ ಶಿಕ್ಷಕರಿರ್ಬೋದು, ತಮ್ಮ ಏನು ಸಹಾಯ, ಶೈಕ್ಷಣಿಕ ಸಹಾಯ, ಅದರಲ್ಲೂ ಶೈಕ್ಷಣಿಕವಾಗಿ ನೀವು ತೊಡಗಿಸಿಕೊಂಡಂಥ ಒಂದು ಸಹಾಯ ಅಮೂಲ್ಯವಾದದ್ದು. ಇದು ಎಲ್ಲ ಶಾಲೆಯ ಮಕ್ಕಳಿಗೂ ತಲುಪ್ತದೆ. ಆ ಕೆಲಸದಲ್ಲಿ ನಿರತರಾದಂಥ ಎಲ್ಲ ಶಿಕ್ಷಕರಿಗೂ ಇಲಾಖೆಯಿಂದ ವಂದಿಸ್ತಾ, ಈ ಶಾಲೆಯಲ್ಲಿ ಬಹುಶಃ ಒಂದಷ್ಟು ಸವಾಲುಗಳುಂಟು. PMC ಶಾಲೆ, PMC ಅನುದಾನ ಬರ್ತಾ ಉಂಟು. ಆ ಅನುದಾನ ಬರುವಾಗ ಹೇಗೆ ಉಪಯೋಗ ಮಾಡಿದಂಥ ಒಂದಷ್ಟು ಸಮಸ್ಯೆಗಳು ಎದುರುಂಟು. ಜಾಗದ ಸಮಸ್ಯೆ ಇರ್ಬೋದು, ಇನ್ನಿತರ ಸಮಸ್ಯೆಗಳಿರ್ಬೋದು. ಮುಖ್ಯವಾಗಿ ಮಳೆ ಜೋರು ಬರುವಾಗ ಇಲ್ಲಿ ನೀರು ತುಂಬಿ ಹೋಗ್ತದೆ. ಮಕ್ಕಳನ್ನೇ ನಾವು ಎಲ್ಲಿ ಇಡುವುದು ಅಂತ ದೊಡ್ಡ ಸಮಸ್ಯೆ ಶಿಕ್ಷಕರಿಗೆ. ಅಂತ ಸವಾಲಿನಲ್ಲಿ ಈ ಶಿಕ್ಷಕರು ತಂಡದಲ್ಲಿ ಒಂದು ಕಾರ್ಯನಿರ್ವಹಿಸ್ತಾರೆ. ಶಾಲೆಯ ಏಳಿಗೆಗೆ ಕ್ರಿಯಾಶೀಲರಾಗಿದ್ದಾರೆ. ಈ ಕೈಂಕರ್ಯದಲ್ಲಿ ತೊಡಗಿರುವಂಥ ಎಲ್ಲ ಶಿಕ್ಷಕ ವೃಂದದವರಿಗೆ, ಮುಖ್ಯ ಶಿಕ್ಷಕರು ಅನಾರೋಗ್ಯ ನಿಮಿತ್ತ ಶಾಲೆಯಲ್ಲಿ ಇವತ್ತಿಲ್ಲ, ಆದರೂ ಅವರು ಈ ಕೆಲಸಕ್ಕೆ ತೊಡಗಿಸಿಕೊಂಡಂತಹ ಒಂದು ರೀತಿಯನ್ನು ಇಲಾಖೆಯಿಂದ ಅಭಿನಂದಿಸ್ತಾ ಈ ಚೊಕ್ಕದಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಲಿಕ್ಕೆ ಈ ಕ್ಲಸ್ಟರ್ನ CRP ಅಧ್ಯಕ್ಷ ಶ್ರೀಮತಿ ಗೀತಾ ಮೇಡಮ್ ಇದ್ದಾರೆ. ಇವರಿಗೂ ನಾನು ಇಲಾಖೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳು ಇವತ್ತಿನ ಕಾರ್ಯಕ್ರಮವನ್ನು ಚೊಕ್ಕದಾಗಿ ಖುಷಿ ಪಡಿ ಒಂದಷ್ಟು ಕಲಿತುಕೊಂಡು ನಿಮ್ಮ ಶಾಲೆಗೆ ತಲುಪಿಸಿ ಎಂಬ ಶುಭಾಶಯಗಳೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ತಮಗೆ ಅಭಿನಂದನೆ ಸಲ್ಲಿಸಿಕೊಂಡು ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ರಾಯಮಾನ್ಯ ಆಂಗ್ಲ ಮಾಧ್ಯಮ ಶಾಲೆ ಅಧ್ಯಕ್ಷರು ಸನ್ಮಾನ್ಯ ಮೊಹಮ್ಮದ್ ಅಲಿ ಜಿ ಅವರು ಆಗಮಿಸಿದ ತಮ್ಮನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವವಾಗಿ ಸ್ವಾಗತಿಸಿದೆ. ವಸಂತರಯ್ಯವರವರಿಗೆ ಟೊಪ್ಪಿ ಹಾಗೂ ನಮ್ಮ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕೆಂದು ವಿನಂತಿಸಿದೆ. ಕಿರೀಟ ಕೂಡ ಅವರು ಇಲ್ಲ ಅಂತ ಹೇಳುವುದಿಲ್ಲ, ತುಂಬ ಕಾರ್ಯಕ್ರಮದ ಒತ್ತಡದಲ್ಲಿ ಇರ್ತಾರೆ, ಆದರೂ ನಮ್ಮೊಟ್ಟಿಗೆ ಬರ್ತಾರೆ. ಸರ್, ತಾವು ಈ ಕಾರ್ಯಕ್ರಮದ ವಿಷಯ ಮಾತಾಡಲು ವಿನಂತಿಸಿದ್ದೇನೆ. ಏನು ಸರ್ ಅವರು? ಸೋಮೇಶ್ವರ ಪುರಸಭೆಯ ಸದಸ್ಯರ ಸಲಾಂ ಚುನಾವಣೆ, ರಹಮಾನಿಯ ಮಸ್ಜಿದಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಉಚಿಲ್ ಅವರೇ, ಮತ್ತು ವೇದಿಕೆಯಲ್ಲಿರುವಂತಹ ಅಧ್ಯಾಪಕಿಯವರೇ, ಶಿಕ್ಷಣ ಇಲಾಖೆಯಿಂದ ಬಂದಂಥ ಮೇಡಮ್ ಅವರೇ, 6 ಶಾಲೆಯಿಂದ ಬಂದಂಥ ವಿದ್ಯಾರ್ಥಿಗಳು ಮತ್ತು ಅವರ ಶಿಕ್ಷಕರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ತಲೆಯಲ್ಲಿ ಕೂದಲಿಲ್ಲ, ಆದರೂ ಕೂಡ ಒಂದು ಕಿರೀಟವನ್ನು ಕೊಟ್ಟಿದ್ದಾರೆ, ಭಾಳ ಖುಷಿಯಾಯಿತು. ಅದರ ಜೊತೆಗೆ ಒಂದು ಹೂವಿನ ಬದಲಿಗೆ ಹೂವಿನ ಅಲಂಕಾರ ಮಾಡಿದಂಥ ಪೇಪರ್ನಲ್ಲಿ ಮಾಡಿದಂತಹ ಅದನ್ನು ಕೂಡ ಕೊಟ್ಟರು, ಭಾಳ ಖುಷಿಯಾಯಿತು. ಈ ಕಾರ್ಯಕ್ರಮಕ್ಕೆ ಕರೆದಾಗ ನಮ್ಮೆಲ್ಲ ಬಿಡುವಿನ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜೊತೆಗೆ ಭಾಗವಹಿಸಲು ಆ ದೇವರು ನಮಗೆ ಸಮಯವನ್ನು ಒದಗಿಸಿಕೊಟ್ಟ, ಅವನಿಗೆ ಕೃತಜ್ಞತೆಗಳು ಸಲ್ಲಿಸಬೇಕು. ಮಕ್ಕಳೇ, ನೀವೆಲ್ಲರೂ ಆನೆಯನ್ನು ನೋಡಿರ್ಬೋದಲ್ಲ ಮಕ್ಕಳೇ? ನೀವು ಆನೆ ನೋಡಿದ್ದೀರಾ? ಆನೆಯ ಬಣ್ಣ ಬಿಳಿ ಅಲ್ವಾ? ಆನೆಯ ಬಣ್ಣ ಬಿಳಿಯ ಮತ್ತೆ ಯಾವುದು? ಕಪ್ಪು. ನೀವು ಯಾಕೆ ಚಪ್ಪಲಿಗೆ ಏನಾದ್ರು ಹಣ ಕೊಡ್ಲಿಕ್ಕೆ ಉಂಟು? ಚಪ್ಪಲಿ ನೀವು ಕ್ಲಾಪ್ ಹೊಡೆಯುವಾಗ ನಿಮ್ಗೇನೋ ಹಣ ಕೊಡ್ಲಿಕ್ಕೆ ಉಂಟು ಅದಕ್ಕೆ ಚಪ್ಪಲಿಗೆ? ಒಮ್ಮೆ ಚಪ್ಪಲಿ ಹೊಡೆಯಿರಿ. ಯಾಕೆಂತ ಹೇಳಿದ್ರೆ ಮತ್ತಾಡ್ ಸಾರ್ ಅವರು ಮಾತಾಡಿದಾಗ ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ವಿಷಯವನ್ನು ಅವರು ತಿಳಿಸಿಕೊಟ್ರು. ಈ ಸಮಾಜ ಹೇಗೆ, ಮಕ್ಕಳು ಹೇಗೆ, ಅಧ್ಯಾಪಕರು ಹೇಗೆ ಅಂತೇಳಿ. ನೀವು ಚಪ್ಪಾಳೆಯನ್ನು ಕೊಡಲೇ ಇಲ್ಲ, ನನಗೆ ಭಾಳ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ಗೊತ್ತಾಗ್ತದೆ ನೀವು ನಮ್ಮ ಮಾತು ಕೇಳುವುದಿಲ್ಲ ಅಂತ. ಕಾಗೆ ಕಪ್ಪ ಬಿಳಿಯ? ಖಂಡಿತವಾಗಿ ಕಪ್ಪ ಅಲ್ವಾ? ಯಾಕೆಂತ ಹೇಳಿದ್ರೆ ನಾನು ನಿಮ್ಮನ್ನು ಮತ್ತೆ ಯಾಕೆ ಕೇಳ್ತೇನೆ ಅಂತ ಹೇಳಿದ್ರೆ ನೀವು ನಮ್ಮ ಮಾತು ಕೇಳ್ತೀರಾ ಅಥವಾ ನೀವು ಇಲ್ಲ ಇದ್ದೀರಾ ಅಂತ. ನೋಡಿ, ಮೊದಲು ನಾವೆಲ್ಲ ಜಾತ್ರೆಗೆ ಹೋಗ್ತಿದ್ದೆವು, ಜಾತ್ರೆ, ಸಂತೆ, ಉರುಸಿಗೆಲ್ಲ ಹೋಗ್ತಿದ್ವು ನಾವು ಚಿಕ್ಕದಲ್ಲಿರುವಾಗ. ಈಗಲೂ ಮಕ್ಕಳು ಹೋಗೋದು ಭಾಳ ಕಡಿಮೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಕಾಣಲಿಕ್ಕೆ ಸಿಗುವುದು ನಾವು ಕೀ ಹಾಕಿ ನಡೆಸುವಂಥ ಬೊಂಬೆ ಆಗಲಿ ಕಾರ್ ಆಗಲಿ ಸಿಗ್ತಿತ್ತು. ನೋಡಿದ್ರೆ ನೀವು ಹೇಗೆ ಕೀ ಹಾಕ್ತಿರಲ್ಲ, ಕೀ ಮುಕ್ತ ತಕ್ಷಣ ಏನಾಗ್ತದೆ, ಅದು ನಿಲ್ತದಲ್ವಾ? ಕೀ ಹಾಕಬೇಕು, ನೆಲದಲ್ಲಿ ಬಿಡಬೇಕು, ಅದು ಸ್ವಲ್ಪ ಚಲಾವಣೆ ಆಗ್ತದೆ, ಅದು ಮತ್ತೆ ನಿಲ್ತದೆ ಅಲ್ವಾ?
ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬ್ಯಾಟ್ರಿ ಹಾಕಲಿಕ್ಕೆ ಕಾರ್ ಬಂತು. ಹೌದಾ? ನೀವು ರಿಮೋಟ್ ಕಂಟ್ರೋಲ್ ಕಾರ್ ತಗೊಂಡಿದ್ದೀರಾ? ಬ್ಯಾಟ್ರಿ ಹಾಕಿ ಚಲಾವಣೆ ಮಾಡೋದು ಕಾರ್ ತಗೊಂಡಿದ್ದೀರಾ? ನಿಮ್ಮ ಹತ್ರ ಉಂಟಾ ಈಗ? ನೋಡಿ, ಅದೆಲ್ಲ ನೋಡಿ, ಕಾಲ ಬದಲಾದಾಗ ಒಂದು ಕೋಲ ಕಟ್ತೇವೆ ಅಂತ ಒಂದು ಗಾದೆ ಹೇಳ್ತೇವೆ, ಕಾಲ ಬಂದಾಗ ಕೋಲ ಕಟ್ತೇವೆ ಅಂತ. ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಾವು ಅವತ್ತು ನೋಡಿದ್ದು ಕೀ ಹಾಕಿ ತಿರುಗಿಸುವಂಥ ಕಾರ್ ಆಗಲಿ ಬೊಂಬೆ ಆಗಲಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬ್ಯಾಟ್ರಿ ಹಾಕಿ ನಡೆಯುವಂತಹ ರಿಮೋಟ್ ಕಾರ್ ಬಂತು. ಈಗ ಅದೆಲ್ಲ ಹೋಗಿ ಸೋಲಾರ್ ಟೆಕ್ನಿಕಲ್ ಬಂತು, ಅಂದರೆ ಬಿಸಿಲಿನಲ್ಲಿ ಚಲಾವಣೆ ಮಾಡುವಂತಹ ಕಾರ್ ಬಂತು. ಅದು ಮೊದಲು ಬಂದದ್ದು ಆಟಿಕೆಯಲ್ಲಿ, ಆಮೇಲೆ ಈಗ ಮಾರ್ಗದಲ್ಲಿ ಬಿಡುವಂತಹ ಸ್ಕೂಟರ್ ಆಗಲಿ ಕಾರ್ ಆಗಲಿ ಬಿಸಿಲಿನಲ್ಲಿ ಸೋಲಾರ್ ಸಿಸ್ಟಮಲ್ಲಿ ನಡೆಯುವಂತಹ ಕಾರ್ಗಳು ಬರ್ತಾ ಇದೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಅದಕ್ಕಿಂತಲೂ ಫಾಸ್ಟ್ ಆಗಬೇಕು. ವಿದ್ಯಾರ್ಥಿಗಳೇ ನೋಡಿ, ಸೋಲಾರ್ಗಿಂತಲೂ ಫಾಸ್ಟ್ ಇರಬೇಕು. ಯಾಕಂತ ಹೇಳಿದ್ರೆ ನಮಗೆ ದೇವರೊಂದು ತಲೆ ಕೊಟ್ಟು, ತಲೆಯ ಒಳಗೆ ಒಂದು ಮೆಮೊರಿ ಉಂಟು. ಆ ಮೆಮೊರಿ ಅಂತ ಹೇಳಿದ್ರೆ ಕೆಲವರ ಮೊಬೈಲ್ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡಲೇ ಇಲ್ಲ. ನಾವು ಯಾವಾಗಲೂ ನೋಡಿದ್ವಿ, ಯಾವುದೇ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ, ನಮ್ಮ ಮೊಬೈಲ್ ಮೆಮೊರಿಯನ್ನು ಯೂಸ್ ಮಾಡೋದಿಲ್ಲ. ನೋಡಿ, ಕೆಲವು ಮಕ್ಕಳು ನೋಡಿದ್ರೆ 5ನೇ ಕ್ಲಾಸಿನ ಮಗು ಬಿಕಮಿನ ಒಂದು ಕಲಿತಂಥ ಪುಸ್ತಕದ ವಿಚಾರಗಳು ಕೇರಳದಲ್ಲಿ ಹೇಳ್ತಾ ಇದೆ. ಒಂದು 5ನೇ ಕ್ಲಾಸಿನ ಹುಡುಗ. ಯಾಕೆಂತ ಹೇಳಿದ್ರೆ ಮೆಮೊರಿ, ಆ ಮೆಮೊರಿ ನಿಮ್ಮ ತಲೆಯಲ್ಲಿ ಎಲ್ಲರ ಹತ್ರ ಉಂಟು, ಮಾತ್ರ ನೀವೇನು ಮಾಡಿದ್ರೆ ನೀವು ಯೂಸ್ ಮಾಡೋದಿಲ್ಲ. ಇನ್ನು ಮುಂದೆ ನಿಮ್ಮ ಆ ಮೆಮೊರಿಯಲ್ಲಿದ್ದಂಥ ಪವರ್ಗಳು ಹೊರಗೆ ಬರಬೇಕು. ಈ ಜಗತ್ತಿಗೆ ನೀವು ತಿಳಿಸ್ಕೊಡ್ಬೇಕು ನಾವು ಹೇಗಿದ್ದೇವೆ. ಕನ್ನಡ ಶಾಲೆ ಕಲಿತಂಥ ವಿದ್ಯಾರ್ಥಿಗಳು ಹೇಗೆ, ಅಬ್ದುಲ್ ಕಲಾಂ ಕೂಡ ಕನ್ನಡ ಶಾಲೆಯಲ್ಲಿ ಕಲಿತಂಥ ಒಂದು ರಾಷ್ಟ್ರಪತಿ ಆಗಿದ್ರು. ಹೌದಾ? ಅಬ್ದುಲ್ ಕಲಾಂ ಹೆಸರು ಕೇಳಿದ್ರೆ ನೀವು? ಅವರು ನಮ್ಮ ರಾಷ್ಟ್ರಪತಿ ಆಗಿದ್ರು. ಅವರು ಕೂಡ ಕನ್ನಡ ಶಾಲೆಯಲ್ಲಿ ಕಲಿತಂಥ ಒಂದು ವಿದ್ಯಾರ್ಥಿ, ಬಹಳ ಬಡತನದಿಂದ ಕಲಿತಂಥ ವಿದ್ಯಾರ್ಥಿ. ಅದೇ ಥರ ನಮ್ಮ ಒಂದು ಯೋಚನೆ ಇರಬೇಕು, ನಾವು ಕಲಿತು ಏನಾದರೂ ಆಗಬೇಕು ಅನ್ನೋ ಒಂದು ಯೋಚನೆ ನಮ್ಮ ಹತ್ರ ಇರಬೇಕು. ನೀವು ಕೂಡ ನನಗೆ ಈಗ ಕಿರೀಟ ಕೊಟ್ಟಿದ್ದಾರೆ, ಆ ಕಿರೀಟ ಹೋಗಿ ನಿಮ್ಮ ಮನೆಯಲ್ಲಿ ಮಾಡಿ ನಿಮಗೆ ಅಮ್ಮನಿಗೆ ಒಂದೊಂದು ಕಿರೀಟ ಕೊಡಬೇಕು. ನೀವು ಕೊಡ್ತೀರಾ? ನೀವು ನಿಮ್ಮ ಅಮ್ಮನಿಗೆ ಒಂದೊಂದು ಕಿರೀಟ ಮಾಡಿ ಕೊಡ್ತೀರಾ? ಅದರೊಟ್ಟಿಗೆ ನಿಮ್ಮ ಅಪ್ಪನಿಗೆ ಒಂದು ಕಿರೀಟ ಮಾಡಿಕೊಡ್ಬೇಕು. ಸಾಧ್ಯ ಇದ್ರೆ ಇವತ್ತೇ ಮಾಡಬೇಕು. ಇದನ್ನು ನೋಡಿ, ಬೇಕಾದ್ರೆ ಇದನ್ನೇ ನಾವು ಕೊಡ್ತೇನೆ ನಿಮಗೆ ನೋಡಲಿಕ್ಕೆ. ಅಷ್ಟು ಖುಷಿ ಆಗ್ತಾ ಉಂಟು. ನೀವು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಕಲಿಕಾ ವಿದ್ಯಾರ್ಥಿಯನ್ನು ನೀವು ತಲೆಯಲ್ಲಿಟ್ಕೊಂಡು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಉನ್ನತ ಉದ್ಯೋಗಕ್ಕೆ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದಾರೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಿಮಗೆ ಧನ್ಯವಾದಗಳು, ವಂದನೆಗಳು. ನಮ್ಮ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಶಿಕ್ಷಕ ಸೇವಾ ಪ್ರತಿಷ್ಠಾನದ ಉಪಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ನಿವೃತ್ತ ಶಿಕ್ಷಕಿ ಕೂಡ ಶ್ರೀಮತಿ ರವಿಕಲಾ ಶೆಟ್ಟಿ ಮೇಡಮ್ ಅವರು. ಈ ದಿವಸ ನಮ್ಮ ಕಾರ್ಯಕ್ರಮದ ಮಕ್ಕಳಿಗೆ ಕಲಿಕೆಯಲ್ಲಿ ಉತ್ತಮವಾದಂಥ ಮಕ್ಕಳಿಗೆ ಬಹುಮಾನವನ್ನು ತಾವು ನೀಡಲಿಕ್ಕಿದ್ರೆ ಅವರನ್ನು ಗೌರವಿಸಿಕೊಂಡಿದ್ದೀರಿ, ಪ್ರಥಮ ಪುರಸ್ಕಾರ ಮಾಡಲಿಕ್ಕಿದೆ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ತಾವು ನಿರಂತರ ಕೈ ಜೋಡಿಸಿದ್ದೀರಿ. ಬಹುಶಃ ಈ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ದಾರರು ಕೂಡ ಹೌದು. ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ 2 ನಿಮಿಷ ಕಾಲಾವಕಾಶದಲ್ಲಿ ಮಾತಾಡಲು ವಿನಂತಿಸಿದ್ದೀನಿ. ವೇದಿಕೆಯ ಮುಂಭಾಗದಲ್ಲಿರುವ ಪ್ರೀತಿಯ ಮಕ್ಕಳೇ, ಶಿಕ್ಷಕ ವೃಂದದವರೇ ಹಾಗೂ ಈ ಶಾಲೆಯ ಶಿಕ್ಷಕರ ಸಮುದಾಯದವರೇ, ಎಲ್ಲರಿಗೂ ವಂದಿಸ್ತೇನೆ. ನಾನೀಗ ಮಾತಾಡಲಿಕ್ಕಿದ್ದು ನಮ್ಮ ಶಿಕ್ಷಕರ ಸೇವಾ ಪ್ರತಿಷ್ಠಾನ, ಮಂಗಳೂರು ಶಿಕ್ಷಕರ ಸಹಕಾರಿ ಕ್ರೆಡಿಟ್ ಸಂಘ, ಇದರ ಒಂದು ಸಹಭಾಗಿತ್ವದಲ್ಲಿದ್ದು ಸಂಸ್ಥೆ ಶಿಕ್ಷಕರ ಸೇವಾ ಪ್ರತಿಷ್ಠಾನ. ಕೆಲವರಿಗೆ ಗೊತ್ತುಂಟು ಏನಂತ, ಇದೊಂದು ಉಚಿತವಾಗಿ ನಾವು ಮಾಡುವಂಥ ಸೇವೆ. ಅದರಲ್ಲಿ ನಿವೃತ್ತರಿದ್ದಾರೆ, ಸರ್ವಿಸ್ನಲ್ಲಿ ಇದ್ದವರು ಕೂಡ ಇದ್ದಾರೆ. ಈ ಶಿಕ್ಷಕರ ಸೇವಾ ಪ್ರತಿಷ್ಠಾನ ಸುಮಾರು 26 ವರ್ಷದಿಂದ ಸೇವೆಯನ್ನು ಗೈತದೆ. ಏನು ಸೇವೆ ಅಂತೆಲ್ಲ ಹೆಚ್ಚಿನವರಿಗೆ, ಈಗ ನನಗೆ ಮುಖಪರಿಸಿದವರು ಯಾರಿಲ್ಲ, ಅಲ್ಲಿ ಬೋಳಾರ ಶಾಲೆಯಲ್ಲಿ ಇದ್ದ ಒಂದು ಟೀಚರ್ ಮಾತ್ರ. ಹೌದಲ್ಲ ಮೇಡಮ್? ಸರಿ, ನಾನು ನೋಡೋದು ಯಾರು ಶಿಕ್ಷಕರಿಲ್ಲ. ನಾನು ನಿವೃತ್ತಿಯಾಗಿ ಮುಖ್ಯ ಶಿಕ್ಷಕಿಯಾಗಿ 14 ವರ್ಷಗಳ ಸೇವೆ ಸಲ್ಲಿಸಿ ಬೈಕಂಪಾಡಿಯಲ್ಲಿ ನಿವೃತ್ತಿಯಾಗಿದ್ದೇನೆ. 6 ವರ್ಷ ಆಯಿತು. ಇದೊಂದು ಬಹಳ ಖುಷಿ ಆಯಿತು ನನಗೆ ಇಲ್ಲಿಗೆ ಬರೋದಿದ್ರೆ. ನಿಜವಾಗಿ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗುವವಳು, ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಅಲ್ವಾ, ನಾನು ಅವರ ಜೊತೆ ಇರ್ತೇನೆ ಅಂತ ಬಂದಿದ್ದೇನೆ. ಶಿಕ್ಷಕರ ಸೇವಾ ಪ್ರತಿಷ್ಠಾನ, ನಾವು ಪ್ರತಿ ವರ್ಷ ಒಂದು ಶಿಕ್ಷಕರು ಒಮ್ಮೆ ಜೀವನದಲ್ಲಿ ಸಂಬಳ ತಗೊಳ್ತೇವೆ. ನಾವು ನೀವೆಲ್ಲರೂ ಕೂಡ ಮೊದಲು 500 ರೂಪಾಯಿ ಇತ್ತು ಮೆಂಬರ್ ಆಗಲಿಕ್ಕೆ, ಈಗ ನಾವು ಅದನ್ನು 1000 ಮಾಡಿದ್ದೇವೆ. ಅದು ಬೇರೆ ಬೇರೆ ರೀತಿಯ ಕೆಟಗರಿ ಉಂಟು. ಆ ಒಂದು ಸೇವೆ ಮಾಡಿದರೆ ಅದರಿಂದ ಬರುವಂಥ ಬಡ್ಡಿಯಿಂದ ನಾವು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ. ಎಷ್ಟು ಟೀಚರ್ನವರಿಗೆ ಗೊತ್ತುಂಟು ಹೇಳಿ ಗೊತ್ತಿಲ್ಲ, ಮೆಂಬರ್ ಆದವರಿಗೆ ಗೊತ್ತಿರ್ತದೆ. ಅದೇ ರೀತಿ ಈ ಶಾಲೆಯ ಚಂದ್ರಶೇಖರ್ ಅವರು ನಮ್ಮ ಕ್ರೆಡಿಟ್ ಸಂಘದ ಆಡಳಿತ ವರ್ಗದಲ್ಲಿದ್ದರಿಂದ ಶಿಕ್ಷಕರ ಸೇವಾ ಪ್ರತಿಷ್ಠಾನಕ್ಕೆ ಅವರನ್ನು ನಾವು ಸೇರಿಸಿದ್ರಿಂದ ಇದು ಗೊತ್ತಾಯಿತು. ಪ್ರತಿ ವರ್ಷ ನಾವು ವಿದ್ಯಾರ್ಥಿ ವೇತನವನ್ನು 5ನೇ ತರಗತಿಯಿಂದ PUC
ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ತೇವೆ. 5ನೇ ತರಗತಿಯಿಂದ 10ನೇ ತರಗತಿವರೆಗೆ 750 ರೂಪಾಯಿಗೆ ನಾವು ನೀಡ್ತಾ ಬಂದಿದ್ದೇವೆ. ಇದೆಲ್ಲ ನಾವು ಮೆಂಬರ್ಶಿಪ್ನಿಂದ ಬಂದಂಥ ಬಡ್ಡಿಯ ಹಣದಿಂದ ನಾವು ಕೊಡೋದು. ಮತ್ತು ನಮ್ಮ ಶಿಕ್ಷಕ ಕ್ರೆಡಿಟ್ ಸೊಸೈಟಿ ನಮಗೆ ಸ್ವಲ್ಪ ಅನುದಾನ ನೀಡ್ತಾ ಬರ್ತಾರೆ. ಮತ್ತು ನಾವು ವೈದ್ಯಕೀಯ ನೆರವು ಕೊಡ್ತೇವೆ. ವೈದ್ಯಕೀಯ ನೆರವು ಅಂದರೆ ಏನಾದರೂ ನಮ್ಮ ಸರಕಾರಿ ಶಾಲೆ, ನಾವು ಈಗ ಸರಕಾರಿ ಶಾಲೆ ಅಂತ ನೋಡೋದಿಲ್ಲ, ಅನುದಾನಿತದವರನ್ನು ನಾವು ತಗೊಳ್ತೇವೆ. ಅವರನ್ನು ಕೂಡ ಮೆಂಬರ್ ಮಾಡಿದ್ರಿಂದ ಏನಾದರೂ ಒಂದು ನಮ್ಮ ಕಿಂಚಿತ್ ಸೇವೆಯನ್ನು ಮಾಡ್ತೇವೆ. ವೈದ್ಯಕೀಯ ವರ್ಷದಲ್ಲಿ 1-2 ವಿದ್ಯಾರ್ಥಿಗಳಿಗೆ, ಇಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಕಳೆದ ಬಾರಿ ನಾವು ಈ ಬಳಿಯ ಒಂದು ಶಾಲೆಯವರಿಗೆ ಕೊಟ್ಟಿದ್ದೇವೆ, ಮಂಜುನಾಡಿ ಆಚೆಯವರಿಗೆ ಮತ್ತು ನಮ್ಮ ಕದ್ರಿ ತೀರ ಅನಾರೋಗ್ಯದಿಂದ ಅವರಿಗೆ ನಮ್ಮ ಒಂದು ಕೈಲಾದ ಸೇವೆಯನ್ನು ಮಾಡೋದು. ನೀವೆಲ್ಲರೂ ಕೂಡ ನಾನು ಇದರಲ್ಲಿ ಹೇಳೋದೇನೆಂದರೆ ಮೆಂಬರ್ ಆಗಿ, ಒಮ್ಮೆ ಮೆಂಬರ್ ಆದರೆ ಗೊತ್ತಾಗ್ತದೆ. ಆಗ ನಾವು ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡುವಾಗ, ಈಗ ಸ್ಕಾಲರ್ಶಿಪ್ ಕೊಡುವಾಗ ಕೆಲವರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಶಿಕ್ಷಕ ಸೇವಾ ಪ್ರತಿಷ್ಠಾನ ಉಂಟು ಹೇಳಿ, ನಾನು ಹೆಚ್ಚಿನ ಕಡೆಯಲ್ಲಿ ಹೇಳುವಾಗ ಹೇಳ್ತಾರೆ. ಇಲ್ಲಿ ನಾವು ಯಾರಾದರೂ ಮೆಂಬರ್ ಆಗದಿದ್ದರೆ ಮೆಂಬರ್ ಆದರೆ ಒಳ್ಳೆಯದು ಹಾಗೆ ಅಂತ ಹೇಳ್ತೇನೆ. ಹೆಚ್ಚಿಗೆ ಮಾತಾಡೋದಿಲ್ಲ, ಸಮಯ ಮೀರ್ತಾ ಉಂಟು, ಇನ್ನು ಕೆಲವೆಲ್ಲ ಕಾರ್ಯಕ್ರಮ ನಡೆಯೋದ್ರಿಂದ ನಾನು ಇಷ್ಟು ಹೇಳಿ ನನ್ನ ಈ 1-2 ಮಾತನ್ನು ನಿಲ್ಲಿಸ್ತೇನೆ. ಈ ಅವಕಾಶಕ್ಕಾಗಿ ಧನ್ಯವಾದ. ನಮ್ಮ ಶಿಕ್ಷಕರ ಪ್ರತಿಷ್ಠಾನದ ಕುರಿತು ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಈ ದಿವಸದ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ಈ ವರದಿಯನ್ನು ವಾಚನ ಮಾಡಬೇಕಂತ ನಮ್ಮ ಶಾಲೆಯ ಶಿಕ್ಷಕರು ಶ್ರೀಯುತ ಚಂದ್ರಶೇಖರ್ ಸರ್ ಇವರಲ್ಲಿ ವಿನಂತಿಸಿದ್ದೇನೆ. ಸೇವಾ ಪ್ರತಿಷ್ಠಾನ ಹಾಗೆ ಇವತ್ತೊಂದು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಶಿಕ್ಷಕರ ಸೇವಾ ಪ್ರತಿಷ್ಠಾನ ಈಗಾಗಲೇ ನಮ್ಮ ಮೇಡಮ್ ರವರು ಹೇಳಿದ್ರು ಏನಿದು ಈ ಒಂದು ಪ್ರತಿಷ್ಠಾನ ಅಂತ ಹೇಳಿದ್ರೆ, ಇದರಲ್ಲಿ ಬಹುಶಃ ನಾವು ಪ್ರತಿ ವರ್ಷ ಸುಮಾರು 80,000ದಷ್ಟು ಸ್ಕಾಲರ್ಶಿಪ್ ಅನ್ನು ಮಕ್ಕಳಿಗೆ ಕೊಡುವಂಥದ್ದು. ಇದು ನಮ್ಮ ಒಂದು ಶಿಕ್ಷಕರ ವತಿಯಿಂದ ಮಾಡುವಂಥ ಸೇವೆ. ಅದು ಹೆಚ್ಚಾಗಿ ಸರ್ಕಾರಿ ಶಾಲೆಯ ಮಕ್ಕಳನ್ನೇ ನಾವೀಗ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅಲ್ಲಿ 5ನೇ ಕ್ಲಾಸಿನಿಂದ PUC ತನಕ ನಾವು ಕೊಡುವಂಥದ್ದು, ಸ್ಕಾಲರ್ಶಿಪ್ ಕೊಡುವಂಥದ್ದು. ಅದರಲ್ಲಿ ಕಾಲೇಜಿನ ನಂತರ 1,000 ರೂಪಾಯಿ ಮತ್ತು ಅದರ ಕೆಳಗೆ 750 ಕೊಡ್ತಾ ಇದ್ದೇವೆ. ಈ ವರ್ಷ ಸುಮಾರು 80,000ದಷ್ಟು ಪ್ರತಿ ವರ್ಷವೂ ಇಷ್ಟು ಕೊಡುವಂಥದ್ದು ನಮ್ಮ ಪ್ರತಿಷ್ಠಾನದ ಒಂದು ಹೆಮ್ಮೆಯ ಒಂದು ಕೆಲಸ ಇದು. ಹಾಗೆ ಈ ವರ್ಷ ನಮ್ಮ ಶಾಲೆಯಿಂದ ನಾವು 3 ಮಂದಿಯನ್ನು ಆಯ್ಕೆ ಮಾಡಿದ್ದೇವೆ. ಅದನ್ನು ನಾನೀಗ ಅವರ ಹೆಸರು ಓದಿ ಹೇಳ್ತೇನೆ, ಆಗ ಮಕ್ಕಳು ಬಂದು ನಮ್ಮ ಉದಯಶಂಕರ್ ಸರ್ ಕಾರ್ಯದರ್ಶಿ ಇದ್ದಾರೆ, ಅವರಿಂದ ಈ ಒಂದು ಬಹುಮಾನದ ಮೊತ್ತವನ್ನು ಪಡೆದುಕೊಳ್ಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಮೊದಲನಾಗಿ 7ನೇ ಕ್ಲಾಸಿನಲ್ಲಿ ಆಮಿನಾ ಫೆನ್ಜಾ ಫಾತಿಮಾ, 6ನೇ ಕ್ಲಾಸಿನಲ್ಲಿ ಈ ವರ್ಷ ಗೋವಿಂದರಾಜ, ಹಾಗೆ 5ನೇ ಕ್ಲಾಸಿನಲ್ಲಿ ಮೊಹಮ್ಮದ್ ಶೈಫುದ್ದೀನ್, 5ನೇ ಕ್ಲಾಸಿನಲ್ಲಿ ಮೊಹಮ್ಮದ್ ಶೈಫುದ್ದೀನ್. ಈ ಒಂದು ಬಹುಮಾನವನ್ನು ಅವ್ರಿಗೆ ಮೊತ್ತವನ್ನು ಆಯ್ಕೆ ಮಾಡುವಾಗ ನಾವು ಸಾಧಾರಣವಾಗಿ ಕಲಿಯುವಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಪ್ರತಿ ಕ್ಲಾಸಿನಲ್ಲಿ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಅವರ ಕಲಿಕೆಯಲ್ಲಿ ಅವರು ಯಾವ ರೀತಿ ಇದ್ದಾರೆ ಎನ್ನುವಂತ ಒಂದು ಇದನ್ನು ನೋಡಿ ಪ್ರತಿಯೊಂದು ಶಾಲೆಯ ಮುಖ್ಯೋಪಾಧ್ಯಾಯರು ದೃಢೀಕರಣ ಮಾಡಿ ಕೊಟ್ಟದ್ದಕ್ಕೆ ನಾವು ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂಥದ್ದು. ಸಾಂಕೇತಿಕವಾಗಿ ನಾವು ಇಲ್ಲಿ ಕೊಟ್ಟಿದ್ದೇವೆ, ಮೊನ್ನೆ ನಮ್ಮ ಸೊಸೈಟಿಯಲ್ಲಿ ಕೂಡ ಕೊಟ್ಟಿದ್ದೇವೆ. ಮತ್ತೆ ಉಳಿದದೆಲ್ಲ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಕೊಡುವಂತ ವ್ಯವಸ್ಥೆ ಈಗ ಆರಂಭ ಆಗಿದೆ. ಹಾಗಾಗಿ ಈ ಒಂದು ಮೊತ್ತವನ್ನು ಕೊಟ್ಟಂತ ಪ್ರತಿಷ್ಠಾನದ ಕಾರ್ಯದರ್ಶಿ ಅವರಿಗೆ ವಂದನೆಗಳು. ಮುಂದಕ್ಕೆ ಇವತ್ತು ತೀರ್ಪುಗಾರರಾಗಿ ಬಂದಂತಹ ನಮ್ಮ ಹತ್ತಿರದ ಶಾಲೆಯ ಶಿಕ್ಷಕರ ಹೆಸರು ನಾನು ಇಲ್ಲಿ ಕರೆಯುತ್ತೇನೆ. ಅವರೊಮ್ಮೆ ವೇದಿಕೆಗೆ ಬಂದು ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಅವರ ಹತ್ರ ವಿನಂತಿಸ್ತಾ ಇದ್ದೇನೆ. ವಿನೀತಾ ಮೇಡಮ್ ರವರು ಕಲ್ಲಾಪಟ್ಲ, ಹಾಗೆ ರಮ್ಯಾ ಬೋಲಿಯಾರ್ ಮಸೀದಿ ಬಳಿ, ಸೌಜನ್ಯ ಟೀಚರ್ ದೇರಳಕಟ್ಟೆ, ಶಾರ್ಲೆಟ್ ಲವಿನಾ ಬೆಲ್ಮದೋಟ, ಶ್ವೇತಾ ಸವೀನಾ ಮುನ್ನೂರು, ಮೊರ್ತೆಪ್ಪ ಕೊರೆ ಸರ್ ರಮಾನಂದಾಶ್ರಮ, ಮಂಜುಳಾ ಟೀಚರ್ ದೇರಳಕಟ್ಟೆ ಮತ್ತು ಫಾತಿಮತ್ ಆಫಿಯಾ ದೇರಳಕಟ್ಟೆ, ಇವರಿಷ್ಟು ಜನ ನಮ್ಮ ವೇದಿಕೆಗೆ ಬಂದು ನಮ್ಮ ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕಂತೇಳಿ ಅವರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಹಾಗೆ ಗಣ್ಯರು ಸೇರಿ ಈ ಒಂದು ಬಹುಮಾನವನ್ನು ಅವರಿಗೆ ಕಿರುಕಾಣಿಕೆಯನ್ನು ಕೊಡಬೇಕಂತ ವಿನಂತಿಸಿದ್ದೇನೆ. ಹಾಗೆ ನಮ್ಮ CRP, ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿಕೊಂಡು ನಮ್ಮ ಮಾಡೂರು
ಮಂಗಳೂರು ಶಾಲೆಯ ಸುಪ್ರೀತಾ ಟೀಚರ್ ಅವರು, ತಮಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು ಮೇಡಮ್. ಹಾಗೆ ಬಗಂಬಿಲ ಶಾಲೆಯ ಪ್ರತಿಮಾ ಟೀಚರ್, ತಮಗೂ ಕೂಡ ಅಭಿನಂದನೆಗಳು. ಅಜ್ಜಿನಡಕದ ಕಾವ್ಯ ಟೀಚರ್ ಅವರು, ಅವರಿಗೆ ಕೂಡ ನಾವು ನಮ್ಮ ಶಾಲೆಯ ಪರವಾಗಿ ಮತ್ತೆ ಈ ಕ್ಲಸ್ಟರ್ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಭಾಗದ ಕೌನ್ಸಿಲರು ಮತ್ತೆ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಬಹಳಷ್ಟು ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾ ಇರುವಂತಹ ಶ್ರೀಯುತ ಅಬ್ದುಲ್ ಸಲಾಂ ಸರ್, ತಮಗೆ ನಮ್ಮ ಈ ಕ್ಲಸ್ಟರ್ನ ಮತ್ತು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದೀಗ ನಿರ್ಗಮಿಸಿರುವಂತಹ ಶ್ರೀ ಮತ್ತಡಿ ಸರ್, ಮುಖ್ಯಾಧಿಕಾರಿಗಳು ಸೋಮೇಶ್ವರ ಪುರಸಭೆ, ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಮಹಮ್ಮದ್ ಅಲಿ ಮಾಲಕರು, GI, ಇವರು ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಮಗೆಲ್ಲ ಬಹಳ ಪ್ರೋತ್ಸಾಹಿಸುವಂತವರು, ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ರಹೀಂ ಉಚ್ಚಲ್ ಸರ್, ಸಮಾಜ ಸೇವಕರು, ನಮ್ಮೆಲ್ಲ ಯಾವುದೇ ಕಾರ್ಯಕ್ರಮಗಳಿಗೂ ನಾವು ಒಂದು ಶಾಮಿಯಾನ ಕೇಳಿದ್ರೆ ಅವರು ಕೂಡಲೇ ನಾವು ನೆನೆಸದ ರೀತಿಯಲ್ಲಿ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂತ ಒಂದು ಗುಣವುಳ್ಳವರು ಮತ್ತೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವವರು, ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸವಿತಾ ಮೇಡಮ್, ನಮ್ಮ BRP ಮೇಡಮ್ ರವರು, ಅವರು ಕೂಡ ಹಾಗೆ ಎಲ್ಲ ನಮ್ಮ ನಾವು ಇಲಾಖೆಯಿಂದ ಮಾಡುವ ಯಾವುದೇ ಕಾರ್ಯಕ್ರಮಗಳಿಗೂ ಬಹಳ ನಮ್ಮನ್ನು ಉರಿದುಂಬಿಸುವಂತವರು, ಅವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ವಂದನೆಗಳು. ಇನ್ನೋರ್ವರು ಈ ಒಂದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡಂತವರು ನಮ್ಮ ಈ ಒಂದು ಪಿಲಾರ ಕ್ಲಸ್ಟರಿನ, ಹಾಗೆ ಅವರು ದೇರಳ ಕ್ಲಸ್ಟರ್ ಅದರದ್ದು ಕೂಡ ಅದರ ಪ್ರಭಾರತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಮೊನ್ನೆಯಿಂದ ನಮ್ಮ ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಶ್ರೀಮತಿ ಗೀತಾ ಮೇಡಮ್ ರವರು, ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಹಸೀನಾ ಅಧ್ಯಕ್ಷರು SMC, ನಮ್ಮ ಶಾಲೆಯ SMC ಅಧ್ಯಕ್ಷರವರು, ಯಾವುದೇ ಕಾರ್ಯಕ್ರಮ ನಾವು ಯಾವಾಗ ಕರೆದರೂ ಕೂಡ ಬಹಳ ಆತುರಾತುರವಾಗಿ ಓಡಿಕೊಂಡು ಬರುವಂತವರು, ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ರವಿಕಲಾ ಶೆಟ್ಟಿ, ಇವರು ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು. ಅವರು ಈಗಾಗಲೇ ಮಾತಾಡುವಾಗ ಹೇಳಿದ್ರು, ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗುವವಿದ್ದೆ, ಆದರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಉದಯಶಂಕರ್ ಸರ್, ನಮ್ಮ ಈ ಭಾಗದ ರವಿಶಂಕರ್ ಉಪಾಧ್ಯಕ್ಷರಿದ್ರು. ನಮ್ಮ ಇವರು, ಅವರು ಕೂಡ ಬೆಳಿಗ್ಗೆಯಿಂದ ಬಂದಿದ್ರು ನಮ್ಮಲ್ಲಿ ಸಭಾ ಕಾರ್ಯಕ್ರಮಕ್ಕೆ, ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಉದಯಶಂಕರ್ ನಾಯ್ಕ್ ಇವರು ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿಗಳು. ನಮ್ಮ ಈ ಒಂದು ಕರೆಗೆ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರ ಸಹಭಾಗಿತ್ವ ಕೂಡ ಇದೆ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂರು ಶ್ರೀಯುತ ನಾರಾಯಣ ನಾಯಕ್, ಖಜಾಂಜಿ, ಶಿಕ್ಷಕರ ಸೇವಾ ಪ್ರತಿಷ್ಠಾನ, ಇವರು ಕೂಡ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಈ ಶಾಲೆಯಲ್ಲಿ ಮಾಡುವ ಅಂತ ಹೇಳುವಾಗ ಬಹಳ ಒಂದು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೂರವರು ವಸಂತರೈ, ಶ್ರೀಯುತ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಬಗಂಬಿಲ ಶಾಲೆಯ ಮುಖ್ಯ ಶಿಕ್ಷಕರು, ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ, ಅಲ್ಲದೆ ನಾವು ಯಾವುದೇ ಕಾರ್ಯಕ್ರಮ ಮಾಡುತ್ತಿದ್ರು ನಮ್ಮೊಟ್ಟಿಗೆ ಬಹಳ ಕುತೂಹಲದಿಂದ ಆಸಕ್ತಿಯಿಂದ ನಮ್ಮೊಟ್ಟಿಗೆ ಪಾಲ್ಗೊಳ್ಳುವಂತವರು, ಅವರಿಗೂ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಅದನ್ನು ವಹಿಸಿಕೊಂಡದ್ದು ಅವರು. ಆನಂತರ ಅವರಿಗೆ ಮೊನ್ನೆ ಸ್ವಲ್ಪ ಅನಾರೋಗ್ಯದ ಕಾರಣ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ. ಆದರೂ ಕೂಡ ಅವರನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಪ್ರಭಾರವಾಗಿ ವಹಿಸಿಕೊಂಡಂತ ಶ್ರೀಮತಿ ಸಂಧ್ಯಾ ಮೇಡಮ್ ಇವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯೋಪಾಧ್ಯಾಯರ ಅನುಪಸ್ಥಿತಿಯಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಮ್ಮೊಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೆ ಇನ್ನೋರ್ವರು ನಮ್ಮ ಲವಲವಿಕೆಯಿಂದ ಇರುವಂತವರು ನಮ್ಮ PT ಸರ್ ಅವರು. ನಮ್ಮ ಯಾವುದೇ ಕಾರ್ಯಕ್ರಮ, ನಾವು ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಒಂದು ಬೆನ್ನೆಲುಬಾಗಿ ನಮಗೆ ಒಂದು ಧೈರ್ಯ ಕೊಡುವಂತವರು ನಮ್ಮ ಮೋಹನ್ ಸಿರ್ಲಾಲ್ ಸರ್ ಅವರು. ನಾವು ಯಾವುದೇ ಕಾರ್ಯಕ್ರಮ ಇದಕ್ಕಿಂತ ಮೊದಲು ಇಷ್ಟು ದೊಡ್ಡದಾಗಿ ಮಾಡ್ತಿರ್ಲಿಲ್ಲ. ಅವರು ಬಂದ ನಂತರ ನಮಗೆ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬಹುದು ಯಾವುದನ್ನು ಕೂಡ ಅವರು ವಹಿಸಿಕೊಂಡ್ರು ಕೂಡ ಆ ಸಮಯಕ್ಕೆ ನಮಗೆ ನಾವು ಯಾವುದೇ ರಿಸ್ಕ್ ತಗೊಳ್ಳಿಕ್ಕಿಲ್ಲ. ಯಾಕಂದ್ರೆ ಅವರಿದ್ರೆ ಅವರೆಲ್ಲ ಮಾಡಿಬಿಡ್ತಾರೆ ಅಂತ ಒಂದು ವ್ಯಕ್ತಿತ್ವ ಅವರದ್ದು. ಹಾಗಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಇನ್ನೋರ್ವರು ನಮ್ಮ ಪಕ್ಕದ ಶಾಲೆಯ ರಜಿಯಾ ಮೇಡಮ್ ರವರು, ಅವರು ಕೂಡ ನಮಗೆ ಅಜ್ಜಿನಡಕ ಶಾಲೆಯದ್ದು, ಅವರು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ತೀರ್ಪುಗಾರರಾಗಿ ಬಂದಂತ ಎಲ್ಲ ನಮ್ಮ ಶಿಕ್ಷಕರಿಗೂ
ಹಾಗೆ ಮಕ್ಕಳಿಗೂ ಭಾಗವಹಿಸುವ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಹ ಮಕ್ಕಳಿಗೂ, ಹಾಗೆ ನಮ್ಮ ಶಾಲೆಯ ಈ ಒಂದು ಶಿಕ್ಷಕ ತಂಡ ಅವರಿಲ್ಲದಿದ್ರೆ ಈ ಕಾರ್ಯಕ್ರಮ ಅಷ್ಟು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅವರು ಕೂಡ ಹಾಗೆ ಒಂದು ಮೊನ್ನೆಯಿಂದ ನಮ್ಮೊಟ್ಟಿಗೆ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ ಅವರಿಗೆ. ಹಾಗೆ ನಮ್ಮ ಅಡುಗೆ ಅವರು ಬಹಳ ರುಚಿಯಾದ ಅಡುಗೆಯನ್ನು ನಮಗೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಡ್ತಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಧ್ಯಮದವರನ್ನು ಬಿಟ್ಟು ನಾನು ಮಾಧ್ಯಮದವರಿದ್ದಾರೆ, ಅವರಿಗೆ ಕೂಡ ಮಾಧ್ಯಮದ ಶ್ರೀ ಧನುಷ್ ಇದ್ದಾರೆ ನಮ್ಮೊಟ್ಟಿಗೆ, ಹೊಸ ಕುರಲ್ ಮಾಧ್ಯಮದ, ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಕೆಲವು ಪೋಷಕರಿದ್ದಾರೆ. ಕೆಲವು ಪೋಷಕರೊಂದಿಗೆ ಸಹ ಸಂಬಂಧ ಅಂತ ಒಂದು ಕಾರ್ಯಕ್ರಮ ಇದೆ ಈ ಒಂದು ಕಲಿಕಾ ಹಬ್ಬದಲ್ಲಿ. ಹಾಗೆ ಪೋಷಕರಾಗಿ ಬಂದಿರುವಂತ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ BEd ನವರಿದ್ದಾರೆ, ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿ, ಈ ಒಂದು ಈಗ ತಾನೇ ಗೊತ್ತಾಯಿತು, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಶಾಮಿಯಾನವನ್ನು ಫ್ರೀಯಾಗಿ ಕೊಟ್ಟಂತವರು ಶ್ರೀ ರೈಮುಜಿಯಲ್ ಸರ್ ಅವರು, ಅವರಿಗೆ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮಗೆ ಪ್ರತಿಷ್ಠಾನದ ಪರವಾಗಿ ಇವತ್ತು ಮಕ್ಕಳಿಗೆ ಒಂದು ಕಿಟ್ ಹಾಗೆ ಐಸ್ ಕ್ರೀಮ್ ಅನ್ನು ಕೂಡ ನಾವು ಕೊಡ್ಲಿಕ್ಕೆ ಇದ್ದೇವೆ. ಹಾಗಾಗಿ ಪ್ರತಿಷ್ಠಾನಕ್ಕೆ ಮತ್ತೊಮ್ಮೆ ನಾನು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.